भागवत सेवया नित्यं भागवत सेवया भगवती उत्तम श्लोके भगवती उत्तम श्लोके भक्तिर्भवति नैष्टिकी भक्तिर्भवति नैष्ठिकी। ಶ್ರೀಮದ್ ಭಾಗವತ 2ನೇ ಸ್ಕಂದದ 4ನೇ ಅಧ್ಯಾಯದ 24ನೇ ಶ್ಲೋಕ. ನಮಸ್ತಸ್ಮೈ ಭಗವತೆ ನಮಸ್ತಸ್ಮೈ ಭಗವತೆ ವಾಸುದೇವಾಯ ವೇದಸೇ ವಾಸುದೇವಾಯ ವೇದಸೇ ಪಪುರ್ಜ್ಞಾನಮಯಂ ಸೌಮ್ಯ ಯನ್ಮುಖಾಂ ಗುರುಹಾಸವಂ ಯನ್ಮುಖಾಂ ಗುರುಹಾಸವಂ ನಮಸ್ತಸ್ಮೈ ಭಗವತೆ ವಾಸುದೇವಾಯ ವೇದಸೇ ಪಪುರ್ಜ್ಞಾನಮಯಂ ಸೌಮ್ಯ ಯನ್ಮುಖಾಂ ಗುರುಹಾಸವಂ. ಉಮಾ ಕುಲಕರ್ಣಿ ಮಾತಾಡಿ, ಎಲ್ಲರ ಹತ್ರ ಓದಿಸಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಹರಿಣಿ ಕಕ್ಕೇರಿ ಮಾತಾಜಿ ಓದ್ತೀರಾ? ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅದು ಕರಿ ಬ್ಲಾಕ್ ಇದು ಬರ್ತಾ ಇದೆ ಸ್ಕ್ರೀನ್ ಮೇಲೆ, ಫುಲ್ ಕಾಣಿಸ್ತಾ ಇಲ್ಲ ಏನು. ಬ್ಲಾಕ್ ಬರೋದು ಗುರುಜಿ, ಬ್ಲಾಕ್ ಆಗಿದೆ. ಬ್ಲಾಕ್ ಆಗಿದೆ, ಸ್ಕ್ರೀನ್ ಬ್ಲಾಕ್ ಆಗ್ಬಿಟ್ಟಿದೆ. ಬ್ಲಾಕ್ ಆಗಿದೆ, ಸ್ಕ್ರೀನ್ ಬ್ಲಾಕ್ ಆಗ್ಬಿಟ್ಟಿದೆ, ಕಾಣಿಸ್ತಿಲ್ಲ. ಥ್ಯಾಂಕ್ ಯು ಪ್ರಭುಜಿ. ಭಗವತಿ ನಮಸ್ತಸ್ಮೈ ಭಗವತೆ ವಾಸುದೇವಾಯ ವೇದಸೇ ಪಪುಜ್ಞಾನಮಯಂ ಸೌಮ್ಯ ಯನ್ಮುಖಾಂಬುರಹಾಸವಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ವಿಮಲಾ ಗೋಪಾಲಕೃಷ್ಣ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ ಓದ್ತೀವಿ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ವೇದಸೇ ಪ್ರಪುಜ್ಞಾನಮಯಂ ಯನ್ಮುಖಾಂಬುರಹಾಸವಂ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪಾರ್ವತಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನಮಸ್ತೇಸ್ತು ಭಗವತೆ ವಾಸುದೇವಾಯ ವೇದಸೇ ಪುಪ್ಪುಜ್ಞಾನಮಯಂ ಸೌಮ್ಯಂ ಯನ್ಮುಖಾಂಬುಜರಾಸವಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನಾನು ಸರ್ವಮಂಗಲ ನಾನು ಓದ್ತೀನಿ. ಸಿ.ವಿ. ಸರ್ವಮಂಗಲ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ವೇದಸೇ ಜ್ಞಾನಮಯಂ ಸೌಮ್ಯಂ ಯನ್ಮುಖಾಂಬುರಹಾಸವಂ. ಹರೇ ಕೃಷ್ಣ. ಯಾರು ಜೊತೆಲಿ ಓದ್ಬೇಡಿ, ಒಬ್ರು ಓದುವಾಗ ಹೌದು ಮಾತಾಜಿ. ಯಾರು ಓದ್ತಿದಾರೋ ಅವರೇ ಓದ್ಲಿ ಅಷ್ಟೇ. ಶ್ರೀಧರ್ ಭಟ್ ಪ್ರಭುಜಿ, ಶ್ರೀಧರ್ ಭಟ್ ಪ್ರಭುಜಿ ಪದಗಳ ಅರ್ಥ ಮತ್ತೆ ಅನುವಾದ ಓದಿ. ಹರೇ ಕೃಷ್ಣ. ನಮಸ್ಕಾರಗಳು. ತಸ್ಮೈ ಆ ಭಗವತೆ ದೇವೋತ್ತಮ ಪುರುಷನಾದ ವಾಸುದೇವಾಯ ವಾಸುದೇವನಿಗೆ ಅಥವಾ ಅವನ ಅವತಾರಗಳಿಗೆ ವೇದಸೆ ವೈದಿಕ ಸಾಹಿತ್ಯದ ಸಂಕಲನಕಾರನಾದ ಪಪುಹು ದಾನ ಮಾಡಿದರೆ ಜ್ಞಾನವನ್ನು ಅಯಂ ಈ ಸೌಮ್ಯಾಹ ಭಕ್ತರು ವಿಶೇಷವಾಗಿ ಶ್ರೀಕೃಷ್ಣನ ಸಂಗಾತಿಗಳು ಯತ್ ಯಾರ ಮುಖ ಅಂಬುರುಹ ಕಮಲದಂತಿರುವ ಮುಖದ ಆಸವಂ ಅಮೃತವಂ. ಅನುವಾದ: ವೇದ ಸಾಹಿತ್ಯವನ್ನು ರಚಿಸಿದ ವಾಸುದೇವನ ಅವತಾರವಾದ ವೀರ ವೇದವ್ಯಾಸರಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳು. ಶುದ್ಧ ಭಕ್ತರು ಭಗವಂತನ ಮುಖ ಕಮಲದಿಂದ ಹೊಮ್ಮು ದಿವ್ಯಜ್ಞಾನವೆಂಬ ಅಮೃತವನ್ನು ಪಾನ ಮಾಡುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣಮೂರ್ತಿ ಪ್ರಭುಜಿ ಭಾವಾರ್ಥ ಓದ್ತೀರಾ? ಹರೇ ಕೃಷ್ಣ. ಭಾವಾರ್ಥ.
ವೇದಸೆ ಅಥವಾ ದಿವ್ಯ ಜ್ಞಾನದ ಸಂಕಲನಕಾರ ಎಂಬ ಪದವನ್ನು ಉಚ್ಚರಿಸುವುದು ವಾಸುದೇವನ ಅವತಾರವಾದ ಶ್ರೀಲ ವೇದವ್ಯಾಸರಿಗೆ ಗೌರವಪೂರ್ವಕ ನಮಸ್ಕಾರಗಳು ಸಲ್ಲುತ್ತವೆ ಎಂದು ಶ್ರೀಲ ಶ್ರೀಧರ ಸ್ವಾಮಿಗಳು ಅದನ್ನು ಅಂಗೀಕರಿಸಿದ್ದಾರೆ. ಆದರೆ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಮತ್ತಷ್ಟು ಮುಂದೆ ಹೆಜ್ಜೆ ಹಾಕಿದ್ದಾರೆ. ಅದೆಂದರೆ ಭಗವಾನ್ ಕೃಷ್ಣ ಮುಖಾಂಬರವು ಪತ್ನಿಯರಿಗೆ. ಪ್ರಭುಜಿ ನಿಮ್ದು ಆಡಿಯೋ ಸರಿ ಇಲ್ಲ, ಪ್ರಾಬ್ಲಮ್ ಇದೆ. ಹೇಳ್ತಾ ಇಲ್ವಾ? ಆಡಿಯೋ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಹೌದಾ? ಹೌದು, ಸ್ವಲ್ಪ ಇದಾಗ್ತದೆ, ಫ್ಲಕ್ಚುಯೇಟ್ ಆಗ್ತಾ ಇದೆ. ಸುಮಾಲಿನಿಜಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ, ಓದ್ತೀನಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥ: ವೇದಸೆ ಅಥವಾ ದಿವ್ಯ ಜ್ಞಾನದ ಸಂಕಲನಕಾರ ಎಂಬ ಪದವನ್ನು ಉಚ್ಚರಿಸುವುದರಿಂದಲೇ ವಾಸುದೇವನ ಅವತಾರವಾದ ಶ್ರೀಲ ವೇದವ್ಯಾಸರಿಗೆ ಗೌರವಪೂರ್ವಕವಾದ ನಮಸ್ಕಾರಗಳು ಸಲ್ಲುತ್ತವೆ ಎಂದು ಶ್ರೀಧರ ಸ್ವಾಮಿಗಳು ವ್ಯಾಖ್ಯಾನ ಮಾಡುತ್ತಾರೆ. ಶ್ರೀಲ ಜೀವ ಗೋಸ್ವಾಮಿಗಳು ಇದನ್ನು ಅಂಗೀಕರಿಸಿದ್ದಾರೆ. ಆದರೆ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಮತ್ತಷ್ಟು ಮುಂದೆ ಹೆಜ್ಜೆ ಹಾಕಿದ್ದಾರೆ. ಅದೆಂದರೆ ಭಗವಾನ್ ಕೃಷ್ಣನ ಮುಖಾಮೃತವು ಅವನ ಬೇರೆ ಬೇರೆ ಪತ್ನಿಯರಿಗೆ ವರ್ಗಾಂತರವಾಗುತ್ತದೆ. ಹೀಗೆ ಅವರು ಭಗವಂತನು ಆಸ್ವಾದಿಸುವ ಲಲಿತ ಕಲೆಗಳಾದ ಸಂಗೀತ, ನರ್ತನ, ಆಸ್ವಾದಿಸುವ ಲಲಿತ ಕಲೆಗಳಾದ ಸಂಗೀತ, ನರ್ತನ, ವಸ್ತ್ರಾಲಂಕಾರ ಮಾಡಿಕೊಳ್ಳುವುದು, ಅಲಂಕರಣ ಮತ್ತು ಇಂತಹ ಕಲೆಗಳನ್ನು ಕಲಿಯುತ್ತಾರೆ. ಭಗವಂತನು ಆಸ್ವಾದಿಸುವ ಅಂತಹ ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಪ್ರಭುಜಿ ಒಂಚೂರು ಮೇಲೆ. ಭಗವಂತನು ಆಸ್ವಾದಿಸುವ ಅಂತಹ ಸಂಗೀತ, ನೃತ್ಯ ಮತ್ತು ಅಲಂಕರಣಗಳು ಖಂಡಿತ ಲೌಕಿಕವಾದವುಗಳಲ್ಲ. ಏಕೆಂದರೆ ಆರಂಭದಲ್ಲೇ ಭಗವಂತನನ್ನು ಪರ ಅಥವಾ ಲೋಕೋತ್ತರನೆಂದು ಸಂಬೋಧಿಸಿದೆ. ಈ ಲೋಕೋತ್ತರ ಜ್ಞಾನವು ವಿಸ್ಮೃತಿಯಲ್ಲಿರುವ ಬದ್ಧಾತ್ಮರಿಗೆ ಅಪರಿಚಿತ. ಬದ್ಧಾತ್ಮರು ಭಗವಂತನೊಡನೆ ಹೊಂದಿದ್ದ ಶಾಶ್ವತ ಸಂಬಂಧದ ನೆನಪು ಮರೆತು ಹೋಗಿದ್ದು, ಅದನ್ನು ಪುನರುಜ್ಜೀವನಗೊಳಿಸಲು ಶ್ರೀಲ ವೇದವ್ಯಾಸರು ವೈದಿಕ ಸಾಹಿತ್ಯವನ್ನು ಸಂಕಲಿಸಿದರು. ಆದುದರಿಂದ ಭಗವಂತನು ಅವನ ಪತ್ನಿಯರಿಗೆ ಮಧುರ ರಸದಲ್ಲಿ ಹೇಳಿದ ವೇದಶಾಸ್ತ್ರ ಅಥವಾ ಅಮೃತವನ್ನು ವೇದವ್ಯಾಸರು ಅಥವಾ ಶುಕಮುನಿಗಳ ಮುಖಕಮಲದಿಂದ ವ್ಯಕ್ತಿಯು ಕೇಳಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಲೋಕೋತ್ತರ ಜ್ಞಾನದಲ್ಲಿ ಕ್ರಮೇಣ ವಿಕಾಸ ಹೊಂದಿದ ವ್ಯಕ್ತಿಯು ಭಗವಂತನು ರಾಸಲೀಲೆಯಲ್ಲಿ ಪ್ರಕಟಿಸಿದ ಸಂಗೀತ ಮತ್ತು ನೃತ್ಯಗಳಂತಹ ಲೋಕೋತ್ತರ ಕಲೆಗಳ ಮಟ್ಟಕ್ಕೆ ಏರಬಹುದು. ಆದರೆ ವೈದಿಕ ಜ್ಞಾನವಿಲ್ಲದೆ ವ್ಯಕ್ತಿಯು ಭಗವಂತನ ರಾಸನೃತ್ಯ ಮತ್ತು ಗಾನದ ಲೋಕೋತ್ತರ ಸ್ವಭಾವವನ್ನು ಅರಿತುಕೊಳ್ಳಲಾರ. ಆದರೆ ಭಗವಂತನ ಭಕ್ತರು ಪ್ರಬುದ್ಧ ದಾರ್ಶನಿಕ ಚರ್ಚೆಗಳಲ್ಲಿ ಹೇಗೋ ಹಾಗೆಯೇ ಭಗವಂತನ ದಾಸನೃತ್ಯದ ಚುಂಬನದಲ್ಲೂ ಮೇಲೆ ಮಾಡಿ ಪ್ರಭುಜಿ. ರಾಸನೃತ್ಯದ ಚುಂಬನದಲ್ಲೂ ಆ ಅಮೃತವನ್ನು ಸಮಾನವಾಗಿ ಸವಿಯಬಲ್ಲರು. ಅವೆರಡರಲ್ಲಿ ಯಾವ ಲೌಕಿಕ ವ್ಯತ್ಯಾಸಗಳೂ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದಾದ್ಮೇಲೆ ಒಂದು ಶ್ಲೋಕ ಇದೆ, ಲಾಸ್ಟ್ ಅಧ್ಯಾಯದ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ವೇದ ಸಾಹಿತ್ಯವನ್ನು ರಚಿಸಿದ ವಾಸುದೇವನ ಅವತಾರವಾದ ಶ್ರೀಲ ವೇದವ್ಯಾಸರಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳು. ಶುದ್ಧ ಭಕ್ತರು ಭಗವಂತನ ಮುಖ ಕಮಲದಿಂದ ಹೊಮ್ಮುವ ದಿವ್ಯ ಜ್ಞಾನವೆಂಬ ಅಮೃತವನ್ನು ಪಾನ ಮಾಡುತ್ತಾರೆ. ಸೊ ಶುಕಮುನಿಗಳ ಪ್ರಾರ್ಥನೆ ಇನ್ನೇನು ಮುಗಿತಾ ಬಂತು ಇನ್ನ. ಸೊ ಈ ಪ್ರಾರ್ಥನೆ ನಂತರ ಅವರು ಈ ಏನು ಪ್ರಶ್ನೆಗಳು ಪರೀಕ್ಷಿತ್ ಮಹಾರಾಜರು ಕೇಳಿದ್ದಾರೆ ಇದರ ವಿವರಣೆಯನ್ನ ಆರಂಭ ಮಾಡ್ತಾರೆ. ಸೊ ಇಲ್ಲಿ ದಿವ್ಯ ಜ್ಞಾನವೆಂಬ ಅಮೃತ. ಸೊ ಭಗವಂತನ ಪ್ರಭುಪಾದರು ಹೇಳೋದು ಭಗವದ್ಗೀತೆ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರೋ ಒಂದು ಅಮೃತ, ಜ್ಞಾನ ಅಮೃತ, ಅದು ಗೀತಾಮೃತ. ಸೊ ಅರ್ಜುನನಿಗೆ ಅದನ್ನ ಕೇಳ್ತಾ 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 ಸಂಪೂರ್ಣ ಮತ್ತೆ ಕೃಷ್ಣ ಪ್ರಜ್ಞೆ ಜಾಗೃತವಾಗುತ್ತೆ. ಸೊ ತಾತ್ಕಾಲಿಕವಾಗಿ ಅವರೊಬ್ಬ ಭೌತಿಕವಾದಿಯಾಗಿ ಅವರು ಅವರ ಒಂದು ತನ್ನವರು ನನ್ನವರು ಅಂತ ಒಂದ್ ಸ್ವಲ್ಪ ಇದಾಗ್ತಾರೆ, ಅಹಂ ಮಮೇತಿ. ಆದರೆ ಭಗವಂತನ ಈ ಒಂದು ದಿವ್ಯವಾಣಿಯನ್ನು ಕೇಳಿದ ತಕ್ಷಣವೇ ಅವರು ಸಂಪೂರ್ಣ ಜಾಗೃತಗೊಂಡು ತಾನು ಯಾರು, ಭಗವಂತನು ಯಾರು, ತಮ್ಮ ನಿತ್ಯ ಸಂಬಂಧವೇನು, ಸೊ ಎಲ್ಲವನ್ನು ಅರ್ಥ ಮಾಡ್ಕೊಂಡು ಕರಿಷೇ ವಚನಂ ತವ. ಸೊ ಕೃಷ್ಣನೇ, ನಾನು ನಿನ್ನ ಮಾತನ್ನು ಕೇಳ್ತೇನೆ, ನೀವು ಹೇಳಿದ್ದನ್ನು ನಾನು ಪಾಲನೆ ಮಾಡ್ತೇನೆ. ಸೊ ಇದು ಪ್ರತಿ ಜೀವಿಯ ಒಂದು ಸಹಜ ಸ್ಥಿತಿ. ಸೊ ಹೇಳ್ತಾರೆ ಇನ್ನೊಬ್ಬರ ಆಚಾರ್ಯ, ಜೀವ ಕೃಷ್ಣ ದಾಸ್ ಏ ವಿಶ್ವಾಸ್ ದುಃಖ ಕೊರ್ಲೋ ದುಃಖ ನಾಯಿ. ಸೊ ಅದು ಹೇಳೋದು ನಾವು ಇಷ್ಟು ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಏನಿದು ಜೀವ ಕೃಷ್ಣ ದಾಸ್, ನಾವು ಜೀವಾತ್ಮರು, ನಾವು ಕೃಷ್ಣ ದಾಸರು, ಜೀವ ಕೃಷ್ಣ ದಾಸ್. ಈ ವಿಶ್ವಾಸ, ಈ ವಿಶ್ವಾಸ, ಈ ದೃಢ ಸಂಕಲ್ಪ, ದೃಢ ನಂಬಿಕೆಯನ್ನು ನಾವು ಪಡಿಬೇಕು. ಸೊ ಇಷ್ಟು ನಾವು ತಿಳ್ಕೊಂಡ್ರೆ ಹೇಳ್ತಾರೆ ದುಃಖ ನಾಯಿ, ನಮಗೆ ಮತ್ತೆ ಈ ಭೌತಿಕ ಜಗತ್ತಿನ ದುಃಖ ಅನ್ನೋದಿಲ್ಲ. ಈಗ ನಮ್ಗೆ ಎಲ್ಲ ದುಃಖಗಳು ಎಲ್ಲ ಮೂಲ ಕಾರಣ ಏನು ಅಂದ್ರೆ ನಾವು ಈ ಒಂದು ಸತ್ಯವನ್ನು ಮರ್ತು ಬಿಟ್ಟಿದ್ದೇವೆ. ನಾವು ಭಗವಂತನ ಶ್ರೀಕೃಷ್ಣನ ನಿತ್ಯ ಸೇವಕರು, ನಿತ್ಯ ದಾಸರು. ಈ ಮನೋಭಾವವನ್ನು ಮರ್ತಿರೋದ್ರಿಂದ ನಾವು ಬೇರೆ ಏನೇ ಮಾಡಿದ್ರು, ಏನೇ ಉಪಾಯ ಮಾಡಿದ್ರು ಸಹ, ಎಲ್ಲ ಸನ್ನಿವೇಶಗಳು ಅದ ಮೇಲೆ ಕೆಳಗೆ ಕೆಳಗೆ ಮೇಲೆ ಏನೇನ್ ಮಾಡಿದ್ರು ಕೂಡ ನಾವು ನಮ್ಮ ಒಂದು ಸ್ವಂತ ಉಪಾಯಗಳಿರ್ಬೋದು, ಒಂದೆಲ್ಲ ಸೇರಿ ಕುಟುಂಬದಲ್ಲೇ ಆಗ್ಬೋದು, ಸಮಾಜದಲ್ಲಾಗ್ಬೋದು, ದೇಶದಲ್ಲಾಗ್ಬೋದು, ಅಂತಾರಾಷ್ಟ್ರೀಯ ಮಟ್ಟಕ್ಕಾಗ್ಬೋದು, ನಾವು ಯಾವ ರೀತಿ ಉಪಾಯಗಳು ಮಾಡಿದ್ರು ಕೂಡ ಈ ಒಂದು ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಜೀವ ಕೃಷ್ಣ ದಾಸ್ ಏ ವಿಶ್ವಾಸ್. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಏನ್ ಮಾಡಿದ್ರು ಅದಕ್ಕೆ ಸಮಸ್ಯೆಗೆ ಪರಿಹಾರ ಇಲ್ಲ. ಸೊ ಇದೊಂದು ನಾವು ಅರ್ಥ ಮಾಡ್ಕೊಂಡು ಹೇಳ್ತಾರೆ ಅವರು ಆಚಾರ್ಯರು, ಎಲ್ಲ ಸಮಸ್ಯೆಗಳೆಲ್ಲ ಇದರದ್ದು ನಮ್ಮದು ದುಃಖ ಇಲ್ಲ, ಮತ್ತೆ ನಮ್ಗೆ ದುಃಖವೇ ಇಲ್ಲ, ಈ ಸತ್ಯ ಅರ್ಥ ಮಾಡ್ಕೊಂಡ್ರು. ಸೊ ಅರ್ಜುನನು ಇದೇ ರೀತಿ ಭಗವಂತನಿಂದ ಗೀತಾಮೃತವನ್ನು ಕೇಳಿದ ತಕ್ಷಣವೇ ಕರಿಷೇ ವಚನ ಅಥವಾ ನಿಮ್ಮ ಮಾತನ್ನು ನಾನು ಕೇಳ್ತೇನೆ ಸೊ ಅಂತ ಭಗವಂತನಿಗೆ ಹೇಳೋದು. ಸೊ ಮತ್ತೇನು ಹೇಳ್ತಾರೆ, ಒಂದು ಸನ್ನಿವೇಶ ಬರುತ್ತೆ, ಅರ್ಜುನನು ಮತ್ತೆ ಕೃಷ್ಣನ ತನ್ನ ಧಾಮಕ್ಕೆ ಹೊರಟ ಮೇಲೆ ಅರ್ಜುನನಿಗೆ ಇನ್ನೊಂದು ಸನ್ನಿವೇಶದಲ್ಲಿ ತುಂಬಾ ಒಂದು ಬೇಸರದ ಸನ್ನಿವೇಶ ಬರುತ್ತೆ. ಕೃಷ್ಣ ರಾಣಿಯರನ್ನು ಅವ್ರು ರಕ್ಷಣೆ ಮಾಡ್ಲಿಕ್ಕೆ ಆಗಲಿಲ್ಲ ಆ ಸಮಯದಲ್ಲಿ. ಸೊ ಒಂದು ಗೊಲ್ಲರ ರೂಪದಲ್ಲಿ ಕೃಷ್ಣನೇ ಬಂದು ಅವ್ರನ್ನ ಅಪಹರಿಸ್ಕೊಂಡು ಹೋಗಿತ್ತು. ಅರ್ಜುನನಿಗೆ ತಿಳಿದಿಲ್ಲ ಆಗ ಕೃಷ್ಣನೇ ಬಂದು ಅಪಹರಿಸಿದ್ದು ಅಂತ. ಸೊ ಅರ್ಜುನನಿಗೆ ತುಂಬಾ ಒಂದು ಬೇಸರವಿರುತ್ತೆ. ಸೊ ಹಾಗೆ ಹೇಳ್ತಾರೆ. ನಂತರ ಯುಧಿಷ್ಠಿರ ಮಹಾರಾಜನ ಭೇಟಿ ಮಾಡ್ತಾರೆ ಅವರು. ಯುಧಿಷ್ಠಿರ ಮಹಾರಾಜರಿಗೆ ಈ ಭಗವಂತನು ತನ್ನ ಧಾಮಕ್ಕೆ ಹೋಗಿ ಸುದ್ದಿಯನ್ನು ಹೇಳ್ತಾರೆ. ಸೊ ಹಾಗೆ ಹೇಳಿದಾಗ ತುಂಬಾ ಬೇಸರ ಇರುತ್ತೆ. ಆಗ ಮತ್ತೆ ಕೃಷ್ಣನ ಈ ಭಗವದ್ಗೀತೆಯನ್ನು ನೆನಪು ಮಾಡ್ಕೊಳ್ತಾರೆ. ಕೃಷ್ಣನ ಮಾತುಗಳು ಏನಿದೆ ಭಗವದ್ಗೀತೆದು ನೆನಪು ಮಾಡ್ಕೊಂಡ್ಮೇಲೆ ಮತ್ತೆ ಅವರು ದಿವ್ಯ ಸ್ಥಿತಿಗೆ ಮತ್ತೆ ಬರ್ತಾರೆ. ಸೊ ಇದು ಭಗವಂತನ ದಿವ್ಯ ಜ್ಞಾನ ಅನ್ನೋದು ಹೀಗೆ. ಭಗವಂತನ ಮಾತು ಅದು ನಾವು ನೆನಪು ಮಾಡ್ಕೊಂಡಷ್ಟು ನಮಗೆ ನಾವು ದಿವ್ಯ ಸ್ಥಿತಿಯಲ್ಲಿ ನಿಂತ್ಕೊಳ್ಬಹುದು. ನಾವು ಆ ದಿವ್ಯ ನೆಲೆಯಲ್ಲಿ ನಿಂತ್ಕೊಳ್ಬಹುದು. ಇಲ್ಲಾಂದ್ರೆ ಭೌತಿಕ ನೆಲೆ ಅಂದ್ರೆ ನಾವು ಮರ್ತೋಗ್ಬಿಡ್ತೇವೆ. ಭೌತಿಕ ಜಗತ್ತಿನಲ್ಲಿ ನಾವು ಭಗವಂತನ ದಾಸರು, ಭಗವಂತನ ಸೇವಕರು, ನಾನು ಈ ದೇಹ, ಸೊ ದೇಹಕ್ಕೆ ಸಂಬಂಧಪಟ್ಟ ಇದು ಕರ್ತವ್ಯಗಳು ಅಂತ ನಾವು ಇಲ್ಲಿ ಒಂದು ರೀತಿಯಲ್ಲಿ ನಾವು ವಿ ಗೆಟ್ ಲಾಸ್ಟ್. ನಾವು ನಾವು ಏನು ನಮ್ಮ ಸ್ಥಿತಿ ಏನು ಅಂತ ಮರ್ತು ಹೋಗ್ಬೇಕು. ಇದೇ ನಮಗೆ ನಿಜವಾದ ಪ್ರಾಬ್ಲಮ್, ನಿಜವಾದ ಸಮಸ್ಯೆ ನಮ್ದು. ಸೊ ಇಲ್ಲಿ ಒಬ್ಬೊಬ್ಬರ ಆಚಾರ್ಯರು ಇದಕ್ಕೆ ಒಂದೊಂದು ರೀತಿಯ ಇದು ಕೊಡ್ತಾ ಇರೋದು ಹೇಳ್ತಾ ಇದ್ದಾರೆ. ಶ್ರೀಧರ ಸ್ವಾಮಿ ಅವರು ತುಂಬಾ ಮೊದಲ ವ್ಯಾಖ್ಯಾನಗಾರರು ಭಾಗವತಕ್ಕೆ. ಸೊ ಅವರು ಹೇಳೋದು ಇಲ್ಲಿ ವೇದಸೆ ಎಂಬ ಪದ ವೇದವ್ಯಾಸರಿಗೆ ಇಲ್ಲಿ ಇದಾಗೋದು ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ ಸ್ವಾಮಿ ವ್ಯಾಖ್ಯಾನ ಮಾಡ್ತಾರೆ. ಜೀವ ಗೋಸ್ವಾಮಿ ಆ ಆಚಾರ್ಯರು ಕೂಡ ಅದೇ ರೀತಿಯಲ್ಲಿ ಹೇಳ್ತಾರೆ.
ನಂತರ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಇನ್ನೊಬ್ಬರು ಆಚಾರ್ಯರು ಇನ್ನೂ ಹೆಚ್ಚು ಇದಾಗೆ ಇದು ಸ್ಪೆಸಿಫಿಕ್ ಆಗಿ ಇಲ್ಲಿ ಹೇಳ್ತಾ ಇರೋದಿಲ್ಲಿ ಈ ಗೀತಾ ಪಪುರ್ಜ್ಞಾನ ಅಮಂ ಸೌಮ್ಯ, ಇದು ಮೊದಲಿಗೆ ಕೃಷ್ಣನಿಂದ ತನ್ನ ಹಲ್ಲಾದಿನಿ ಶಕ್ತಿ ಶ್ರೀಮತಿ ರಾಧಾರಾಣಿ ಅವರ ವಿಸ್ತರಣೆಗಳು ಗೋಪಿಕೆಯರು ಅವರಿಗೆ ಬರುತ್ತೆ. ಅಲ್ಲಿಂದ ನಂತರ ಬೇರೆಯವ್ರಿಗೆಲ್ಲ ಇದು ವಿಸ್ತಾರವಾಗೋದು ಅಂತ ಹೇಳೋದು ಅಂತ ಹೇಳ್ತಾ ಇದ್ದಾರೆ ಇವರು. ಯಾಕಂದ್ರೆ ಎಲ್ಲವೂ ಮೂಲಕ್ಕೆ ಭಗವಂತನ ಕೃಷ್ಣನಿಗೆ ಸೇರಿತು. ತನ್ನ ಮೂಲ ರೂಪದಲ್ಲಿ ಕೃಷ್ಣ ರೂಪದಲ್ಲಿ ಎಲ್ಲವೂ ಕೂಡ ಅವನು ಜನ್ಮಾದಿ ಅಸ್ಯತಃ. ಸೊ ಅವನಿಂದ ಹೊರಹೊಮ್ಮೋದು ಪ್ರತಿಯೊಂದು ಕೂಡ ಏನಿದ್ರು ಕೂಡ. ಸೊ ಹಾಗಾಗಿ ಇಲ್ಲಿ ಹೇಳೋದು ಮೊದಲಿಗೆ ಅವನ ಹಲ್ಲಾದಿನಿ ಶಕ್ತಿ, ಅವನ ಆನಂದಿಸುವ ಶಕ್ತಿ, ಅವನ ವಿಸ್ತರಣೆಗಳು ರಾಧಾರಾಣಿ ಎಲ್ಲ ಲಕ್ಷ್ಮಿಯರು ಗೋಪಿಕೆಯರು, ಸೊ ಅವರಿಗೆ ಬರುತ್ತೆ. ಅಲ್ಲಿಂದ ನಂತರ ಇದು ಅಂತ ಇದು ಭಗವಾನಿಂದ ಬರೋ ಅಮೃತ ಆ ಮಾರ್ಗದಲ್ಲಿ ಬರುತ್ತೆ ಹಾಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವು ಈ ಗೀತಾ ಜ್ಞಾನವನ್ನು, ಈ ಭಗವಂತನ ಜ್ಞಾನವನ್ನು ಕೂಡ ಗುರುಶ್ಯ ಪರಂಪರೆಯಲ್ಲಿ ನಾವು ಭಗವಂತನಿಂದ ಬಂದ ಗುರುಶ್ಯ ಪರಂಪರೆ, ಬ್ರಹ್ಮ, ಶಿವ, ಇಲ್ಲಾಂದ್ರೆ ಲಕ್ಷ್ಮೀ ದೇವಿ, ಇಲ್ಲಾಂದ್ರೆ ಕುಮಾರರು, 4 ಪರಂಪರೆಯಿಂದ ಆ ರೀತಿಯಲ್ಲ ಈ ಗೀತಾ ಅಮೃತ, ಈ ಅಮೃತ ಜ್ಞಾನವನ್ನು ಕೂಡ ನಾವು ಪಡೆಯುವಂಥದ್ದು. ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹಾಗೆ ಬರುವಂಥದ್ದು ಅಂತ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು. ಈ ಲೋಕೋತ್ತರ ಜ್ಞಾನವು ವಿಸ್ಮೃತಿಯಲ್ಲಿರುವ ಬದ್ಧಾತ್ಮರಿಗೆ ಅಪರಿಚಿತ. ಬದ್ಧಾತ್ಮರು ಭಗವಂತನನ್ನೇ ಹೊಂದಿದ್ದ ಶಾಶ್ವತ ಸಂಬಂಧದ ನೆನಪು ಮರೆತು ಹೋಗಿದ್ದು ಅದನ್ನು ಪುನರುಜ್ಜೀವನಗೊಳಿಸಲು ಶ್ರೀಲ ವೇದವ್ಯಾಸರು ವೈದಿಕ ಸಾಹಿತ್ಯವನ್ನು ಸಂಕಲಿಸಿದರು. ಸೊ ಹಾಗೆ ಅದು ವೈದಿಕ ಜ್ಞಾನ ಬರೋದು ನಮ್ಗೆ, ಅದು ಒಂದು ಗುರುಶ್ಯ ಪರಂಪರೆಯಲ್ಲಿ ಬರುತ್ತೆ. ಅದು ಸೊ ಇಲ್ಲಿ ಹೇಳ್ತಾ ಇರೋದು ಇದು ಭಗವಂತನ ಈ ಎಲ್ಲ ಏನಿದೆ ಈ ಲಲಿತ ಕಲೆಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಲಲಿತ ಕಲೆಗಳಾದ ಸಂಗೀತ, ನರ್ತನ, ವಸ್ತ್ರಾಲಂಕಾರ ಮಾಡಿಕೊಳ್ಳುವುದು, ಅಲಂಕರಣ ಮತ್ತು ಇಂತಹ ಕಲೆಗಳನ್ನು ಕಲಿಯುತ್ತಾರೆ. ಭಗವಂತನು ಆಸ್ವಾದಿಸುವ ಅಂತಹ ಸಂಗೀತ, ನೃತ್ಯ ಮತ್ತು ಅಲಂಕರಣಗಳು ಖಂಡಿತ ಲೌಕಿಕವಾದವುಗಳಲ್ಲ. ಇದು ನಿರಾಕಾರವಾದಿಗಳು ಮಾಡುವ ಒಂದು ತಪ್ಪು. ಅವ್ರು ಅನ್ಕೊಳ್ಳೋದು ಇದೆಲ್ಲವೂ ಇದು ಮಾಯಾ ಚಟುವಟಿಕೆಗಳಲ್ವಾ, ಈ ನರ್ತನ, ಸಂಗೀತ, ವಸ್ತ್ರಾಲಂಕಾರ. ಹೌದು, ಭೌತಿಕ ಜಗತ್ತಿನಲ್ಲಿ ಇದು ಮಾಯವೇ, ಶುವರ್, ಕರೆಕ್ಟ್, ಸರಿ. ಆದ್ರೆ ಭಗವಂತನಲ್ಲಿ ಇದು ಇರೋದು ಅದು ಆಧ್ಯಾತ್ಮಿಕವಾದದ್ದು. ಇದರಲ್ಲಿ ಯಾವ ಒಂದು ಭೌತಿಕ ಕಲ್ಮಶ ಇಲ್ಲ. ಸೊ ಭಗವಂತನು ಈ ವ್ಯಕ್ತಪಡುವ ಒಂದು ಭೌತಿಕ ಜಗತ್ತಿನಲ್ಲಿ ಈ ಕಾರ್ಯಗಳು ಕೂಡ ಇದು ದಿವ್ಯವಾದ, ಇದು ಆಧ್ಯಾತ್ಮಿಕವಾದ, ಇದು ಯಾವುದು ಭೌತಿಕವಾದವಲ್ಲ. ಭಗವಂತನ ವಸ್ತ್ರಾಲಂಕಾರ ಆಗ್ಬೋದು, ಭಗವಂತನ ನರ್ತನ, ಭಗವಂತನ ಸಂಗೀತ, ಇದು ಕೀರ್ತನೆ, ಇದೆಲ್ಲ ಇದು ಭೌತಿಕವಾದದ್ದಲ್ಲ. ಇದು ಆಧ್ಯಾತ್ಮಿಕವಾದ. ಭೌತಿಕ ಆಧ್ಯಾತ್ಮಿಕಕ್ಕೆ ಬಹಳ ವ್ಯತ್ಯಾಸ ಇದೆ. ಆ ಶಬ್ದವೇ ಹೇಳ್ತಾರೆ ಅಪ್ರಾಕೃತ ಶಬ್ದ ಅಂತ ಹೇಳ್ತಾರೆ, ಅಲೌಕಿಕವಾದ ಶಬ್ದ ಅಂತ ಹೇಳ್ತಾರೆ. ಭಗವಂತನ ಸಂಬಂಧಕ್ಕಿರುವ ವಿವರಣೆಗಳು, ಸೊ ಅವನಿಗೆ ಈ ಸಂಬಂಧಪಟ್ಟದ್ದು ಯಾವುದು ಕೂಡ ಎಲ್ಲವೂ ಕೂಡ ಅಪ್ರಾಕೃತವಾದ. ಅಪ್ರಾಕೃತ ಅಂದ್ರೆ ಈ ಭೌತಿಕ ಜಗತ್ತಿನಲ್ಲ, ಅದು ಇನ್ನೊಂದು ಕ್ವಾಲಿಟಿ, ಇನ್ನೊಂದು ಒಂದು ನೆಲೆ ಇಂದ ಬರುವಂಥದ್ದು, ಅದು ಆಧ್ಯಾತ್ಮಿಕ ನೆಲೆಯಿಂದ ಬರುವಂಥದ್ದು. ಸೊ ಭೌತಿಕವಾದದ್ದು ಡೆಫಿನೆಟ್ಲಿ ನಾವು ಬಿಡ್ಬೇಕು, ನಾವು ಅದರ ಒಂದು ಅರ್ಥ ಇಲ್ಲ. ಆದರೆ ಆ ಭೌತಿಕವಾದ ಭಗವಂತನ ಸಂಬಂಧದಲ್ಲಿ ಉಪಯೋಗಿಸಿದ್ರೆ ಅದು ದಿವ್ಯವಾದ, ಅದನ್ನ ನಾವು ಕಲ್ತ್ಕೊಳ್ಬೇಕು. ಅದು ನಿಜವಾದ ಉಪಯೋಗ ಪ್ರತಿಯೊಂದು ವಸ್ತುದು. ಅದು ಭಗವಂತನ ಮರೆತು ಯಾವುದೋ ಒಂದು ಸಂಗೀತ ಆಗ್ಬೋದು, ನರ್ತನೆ ಆಗ್ಬೋದು, ವಸ್ತ್ರಾಲಂಕಾರ ಆಗ್ಬೋದು, ಅದೆಲ್ಲವೂ ಕೂಡ ಭೌತಿಕವಾಗುತ್ತೆ. ಅದೇ ಕೃಷ್ಣನನ್ನು ನೆನಪಿಟ್ಕೊಂಡು ಬಂದಾಗ ಅದು ಮತ್ತೆ ಅದರ ತನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯುತ್ತದೆ, ಸ್ಪಿರಿಚುವಲ್ ಕ್ವಾಲಿಟಿ ಅದನ್ನು ಅದು ಪಡೆಯುತ್ತೆ ಮತ್ತೆ ಅದು. ಸೊ ಹಾಗೆ ಇದು ಭೌತಿಕವಾದದ್ದು ಅಂತ ನಾವು ಅನ್ಕೊಳ್ಬಾರ್ದು. ಹೌದು, ಭೌತಿಕವಾದದ್ದು ಭಗವಂತನ ಮರೆತು ಭಗವಂತನ ಸಂತೋಷಕ್ಕಿಲ್ಲದೆ, ಭಗವಂತನ ತೃಪ್ತಿಗಿಲ್ಲದೆ ಮಾಡುವಂಥದ್ದು ಭೌತಿಕವಾದದ್ದು. ಅದೇ ವಸ್ತು ಆಧ್ಯಾತ್ಮಿಕವಾಗತ್ತಂದ್ರೆ ಮತ್ತೆ ಅದನ್ನ ಭಗವಂತನ ತೃಪ್ತಿಗೋಸ್ಕರ ಉಪಯೋಗಿಸ್ತಾರೆ. ಯಾಕಂದ್ರೆ ಪ್ರತಿಯೊಂದು ಭಗವಂತನ ಸೃಷ್ಟಿ ಭಗವಂತನಿಗೋಸ್ಕರ ಸೃಷ್ಟಿ ಆದದ್ದು. ಸೊ ಅದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅದು ಹಾಗೆಯೇ ಇರುತ್ತೆ. ಅದು ಭೌತಿಕ ಜಗತ್ತಿನಲ್ಲಿ ಇಲ್ಲಿ ನಾವು ನಕಲಿ ದೇವರು, ನಾನು ದೇವರು, ನೀವು ದೇವರು ಅಂತ ಮಾಡ್ಕೊಂಡು ನಾವು ಪ್ರಯತ್ನ ಪಡ್ತೇವೆ. ಸೊ ಹಾಗೆ ಭಗವಂತನಲ್ಲಿರೋದು ಯಾವುದೂ ಕೂಡ ಭೌತಿಕವಾದದ್ದಲ್ಲ. ಅವನ ಸಂಗೀತ, ಅವನ ನರ್ತನ. ಸೊ ಹೇಳ್ತಾರೆ ಕೃಷ್ಣನು ಅವನ ಕೊಳಲು ಊದಿದಾಗ ಎಲ್ಲ ದೊಡ್ಡ ದೊಡ್ಡ ಯೋಗಿಗಳು, ಯೋಗಿ ಮುನಿಗಳು, ಬ್ರಹ್ಮ ಶಿವರಂತ ಮಹಾ ದೇವತೆಗಳು ಅವರು ಕೂಡ ಅವರ ಧ್ಯಾನವನ್ನು ನಿಲ್ಲಿಸಿ ಇದರಲ್ಲಿ ಮಗ್ನರಾಗ್ತಾರಂತೆ. ಅಷ್ಟು ಅವರು ದಿವ್ಯ ಆನಂದವೂ ಆಗುತ್ತೆ. ಮತ್ತೆ ಇನ್ನ ಅದರಲ್ಲಿ ಭಗವಂತನ ದಿವ್ಯ ಜ್ಞಾನ, ಭಗವಂತನ ದಿವ್ಯ ಇದು ಅವ್ರಿಗೆ ಅನುಭವ ಆಗುತ್ತೆ, ಆ ದಿವ್ಯ ಸಂಬಂಧದ ಇದು. ಸೊ ಆಗ ಅದು ಭಗವಂತನಿಂದ ಬರುವ ಒಂದು ಕೊಳಲಿನ ನಾದ ಆಗ್ಬೋದು, ಭಗವಂತನ ಸಂಬಂಧಪಟ್ಟ ಈ ದಿವ್ಯ ಸಂಗೀತ, ನರ್ತನೆ ಆಗ್ಬೋದು, ಯಾವುದು ಭೌತಿಕವಾದದ್ದಲ್ಲ. ಇದೆಲ್ಲವೂ ಆಧ್ಯಾತ್ಮಿಕವಾದದ್ದು. ಇದೆಲ್ಲವೂ ಇದೆ ಆಧ್ಯಾತ್ಮಿಕವಾಗಿ. ಭಗವಂತನ ಮರೆತಾಗ ಅದು ಭೌತಿಕ ಸ್ವರೂಪವನ್ನು ತಾಳ್ತದೆ. ಇಲ್ಲಾಂದ್ರೆ ಇದೆಲ್ಲವೂ ಮೂಲವಾಗಿ ಆಧ್ಯಾತ್ಮಿಕವಾದದ್ದು ಇದೆಲ್ಲ.
ಓಕೆ, ಇನ್ನೊಂದು ಶ್ಲೋಕ ಓದೋಣ, ಲಾಸ್ಟ್ ಶ್ಲೋಕ ಇವತ್ತು ಈ ಅಧ್ಯಾಯದ್ದು. ಏತದೇವಾತ್ಮ ಭೂರಾಜನ್ ಏತದೇವಾತ್ಮ ಭೂರಾಜನ್ ಏತದೇವಾತ್ಮ ಭೂರಾಜನ್ ಏತದೇವಾತ್ಮ ಭೂರಾಜನ್ ನಾರದಾಯ ವಿಪೃಚ್ಛತೆ ನಾರದಾಯ ವಿಪೃಚ್ಛತೆ ನಾರದಾಯ ವಿಪೃಚ್ಛತೆ ವೇದ ಗರ್ಭೋ ಅಭ್ಯದಾತ್ ಸಾಕ್ಷಾತ್ ವೇದಗರ್ಭೋ ಗರ್ಭೋ ಅಭ್ಯದಾತ್ ಸಾಕ್ಷಾತ್ ವೇದಗರ್ಭೋ ಯದಾ ಹರಿರಾತ್ಮನಃ ಯದಾ ಹರಿರಾತ್ಮನಃ ಯದಾ ಹರಿರಾತ್ಮನಃ. ಯಾರು ಓದ್ತೀರಾ? ಸುಮತಿ ಭಟ್ ಮಾತಾಜಿಗೆ ಓದ್ತೀರಾ? ಶ್ಲೋಕ ಹೇಳ್ತೀರಾ? ಹೇಳ್ತೇನೆ ಮಾತಾಡಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಪ್ರಭುಜಿ. ಏತದೇವಾತ್ಮ ದೇವಾತ್ಮ ಭೂರಾಜನ್ ನಾರದಾಯ ವಿಪೃಚ್ಛತೆ ವೇದ ಗರ್ಭೋಪ್ಯದಾತ್ ಸಾಕ್ಷಾತ್ ಯದಾ ಹರಿರಾತ್ಮನಃ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ. ಗೀತಾ ಎಂ ಮಾತಾಜಿ ಶ್ಲೋಕ ಓದ್ತೀರಾ? ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಏತದೇವಾತ್ಮ ಭೂರಾಜನ್ ನಾರದಾಯ ವಿಪೃಚ್ಛತೆ ವೇದ ಗರ್ಭೋ ಅಭಿದಾತ್ ಸಾಕ್ಷಾತ್ ಯದಾ ಹರಿರಾತ್ಮನಃ. ಹರೇ ಕೃಷ್ಣ. ಹರೇ ಕೃಷ್ಣ. ವಿಮಲಾ ಗೋಪಾಲ ಕೃಷ್ಣ ಮಾತಾಜಿ, ಪದಗಳ ಅರ್ಥ ಇರ್ಬೋದು. ಹರೇ ಕೃಷ್ಣ ಮಾತಾಜಿ. ಈ ವಿಚಾರದ ಮೇಲೆ ಕೇವ ಸರಿಯಾಗಿ ಆತ್ಮೋ ಮೊದಲು ಹುಟ್ಟಿದವನಾದ ಬ್ರಹ್ಮನ್ ರಾಜನ್ ನನ್ನ ಪ್ರಿಯ ದೊರೆಗೆ ನಾರದ ಮುನಿಗಳಿಗೆ ವಿವೃಚ್ಛತೆ ಅದರ ವಿಚಾರವಾಗಿ ಪ್ರಶ್ನಿಸಿದ ವೇದಗರ್ಭ ಹುಟ್ಟಿನಿಂದಲೇ ವೇದಗಳನ್ನು ಗರ್ಭೀಕರಿಸಿಕೊಂಡ ಸ್ಕ್ರೀನ್ ಬ್ಲಾಕ್ ಆಗ್ತಿದೆ ಪ್ರಭುಜಿ. ಅಭ್ಯರ್ಥಾತ್ ತಿಳಿಯಪಡಿಸಿದನು ಸಾಕ್ಷಾತ್ ನೇರವಾಗಿ ಯತ್ ಅಹ ಯಾವುದನ್ನು ಹೇಳಿದನೋ ಹರಿಹಿ ಭಗವಂತನು ಆತ್ಮನಃ ಬ್ಲಾಕ್ ಆಯ್ತು ಪ್ರಭುಜಿ. ಆತ್ಮನಃ ತನಗೆ ಬ್ರಹ್ಮನು ಅನುವಾದ. ಪ್ರಿಯ ದೊರೆಯೇ ಮೊದಲು ಹುಟ್ಟಿದವನು ಬ್ರಹ್ಮ. ಹುಟ್ಟಿನಿಂದಲೇ ವೇದ ಜ್ಞಾನದಿಂದ ತುಂಬಿದ್ದ ಬ್ರಹ್ಮ ಭಗವಂತನ ಸ್ವಂತ ಮಗ. ಅವನಿಗೆ ಭಗವಂತ ನೇರವಾಗಿ ವೇದವನ್ನು ಉಪದೇಶಿಸಿದ. ಪ್ರಶ್ನೆ ಕೇಳಿದ ನಾರದರಿಗೆ ಬ್ರಹ್ಮ ಕೂಡ ಅದೇ ಕ್ರಮದಲ್ಲಿ ವೇದವನ್ನು ಕುರಿತು ಮೇಲೆ ಹೇಳಿದ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ. ಲತಾ ರತ್ನಾಕರ್ ಮಾತಾಜಿ ಭಾವಾರ್ಥ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಭಾವಾರ್ಥ. ವಿಷ್ಣುವಿನ ನಾಭಿಯಿಂದ ಹೊರಟ ಕಮಲದ ದಳಗಳಲ್ಲಿ ಹುಟ್ಟುತ್ತಿದ್ದ ಹಾಗೆಯೇ ಬ್ರಹ್ಮ ವೇದ ಜ್ಞಾನ ಗರ್ಭಿತನಾದ. ಆದುದರಿಂದ ಅವನನ್ನು ವೇದರ್ಭ ಅಥವಾ ಅಗರ್ಭ ವೇದಾಂತಿ ಎಂದು ಕರೆಯುತ್ತಾರೆ. ವೇದ ಜ್ಞಾನವಿಲ್ಲದೆ ಅಥವಾ ಪರಿಪೂರ್ಣವಾದ ಕಳಂಕರಹಿತವಾದ ಜ್ಞಾನವಿಲ್ಲದೆ ಯಾರು ಏನನ್ನು ಸೃಷ್ಟಿಸಲಾರರು. ಎಲ್ಲ ವೈಜ್ಞಾನಿಕ ಜ್ಞಾನ ಮತ್ತು ಪರಿಪೂರ್ಣ ಜ್ಞಾನಗಳು ವೈದಿಕ ಜ್ಞಾನವೇ. ವ್ಯಕ್ತಿಯು ವೇದಗಳಿಂದ ಎಲ್ಲಾ ಬಗೆಯ ತಿಳುವಳಿಕೆಯನ್ನು ಪಡೆಯಬಹುದು. ಸಕಲ ಪರಿಪೂರ್ಣ ಜ್ಞಾನದಿಂದ ಗರ್ಭಿತನಾಗಿದ್ದುದರಿಂದ ಬ್ರಹ್ಮನಿಗೆ ಸೃಷ್ಟಿಯನ್ನು ಮಾಡಲು ಸಾಧ್ಯವಾಯಿತು. ಪರಮ ಪ್ರಭುವಾದ ಹರಿಯಿಂದ ತಾನು ಕೇಳಿದ ಹಾಗೆಯೇ ಬ್ರಹ್ಮನು ಸೃಷ್ಟಿಯ ಪರಿಪೂರ್ಣ ವರ್ಣನೆಯನ್ನು ತಿಳಿದಿದ್ದ. ಭಗವಂತನಿಂದ ತಾನು ನೇರವಾಗಿ ಕೇಳಿದ್ದನ್ನೇ ನಾರದನ ಪ್ರಶ್ನೆಗೆ ಉತ್ತರವಾಗಿ ಅವರಿಗೆ ಯಥಾವತ್ತಾಗಿ ವಿವರಿಸಿದ. ನಾರದರು ಅದನ್ನೇ ಯಥಾವತ್ತಾಗಿ ವ್ಯಾಸರಿಗೆ ತಿಳಿಸಿದರು. ವ್ಯಾಸರು ತಾವು ನಾರದರಿಂದ
ಕೇಳಿದ್ದುದನ್ನೇ ಯಥಾವತ್ತಾಗಿ ಶುಕುಮುನಿಗಳಿಗೆ ಹೇಳಿದರು. ಶುಕುಮುನಿಗಳು ವ್ಯಾಸರಿಂದ ಕೇಳಿದ್ದುದನ್ನು ಅದೇ ರೀತಿಯಲ್ಲಿ ಪುನರುಚ್ಚರಿಸಲಿದ್ದಾರೆ. ಇದೇ ವೇದವನ್ನು ಅರ್ಥ ಮಾಡಿಕೊಳ್ಳುವ ಪರಿ. ವೇದಗಳ ಭಾಷೆಯು ಹೋಯ್ತು ಮಾತಾಜಿ, ಗ್ರೀನ್ ಬರ್ತಾ ಮೇಲೆ ಹೇಳಿದ ಸಿಕ್ತು ಮಾತಾ. ವೇದಗಳ ಭಾಷೆಯು ಮೇಲೆ ಹೇಳಿದ ಗುರು ಶಿಷ್ಯ ಪರಂಪರೆಯಲ್ಲಿ ಮಾತ್ರ ಅರ್ಥವನ್ನು ಬಿಟ್ಟು ಕೊಡುತ್ತದೆ, ಅದಕ್ಕೆ ಅನ್ಯ ಮಾರ್ಗವಿಲ್ಲ. ಹರೇ ಕೃಷ್ಣ ಮಾತಾಜಿ ಆಯ್ತಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಆಸಾ ಹಿಮ್ಮತ್ ಮಾತಾಜಿ ಕಂಟಿನ್ಯೂ ಮಾಡ್ತೀರಾ? ಹರೇ ಕೃಷ್ಣ ಮಾತಾಜಿ, ಕಂಟಿನ್ಯೂ ಮಾಡ್ತೀನಿ. ಕೇಳಿಸ್ತಿದ್ಯಾ? ಕೇಳಿಸುತ್ತೆ, ಹೇಳಿ. ಕೇವಲ ತತ್ವಗಳಿಂದ ಪ್ರಯೋಜನವಿಲ್ಲ. ಜ್ಞಾನವು ವಸ್ತುನಿಷ್ಠವಾಗಿರಬೇಕು. ಅನೇಕ ಸಂಗತಿಗಳು ಜಟಿಲವಾಗಿರುತ್ತವೆ. ತಿಳಿದವರು ವಿವರಿಸದಿದ್ದರೆ ಅದನ್ನು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ವೈದಿಕ ಜ್ಞಾನ ಕೂಡ ತಿಳಿಯಲು ಬಹಳ ಕಷ್ಟವಾದದ್ದು. ಅದನ್ನು ಮೇಲೆ ವಿವರಿಸಿದ ಗುರು ಶಿಷ್ಯ ಪರಂಪರೆಯ ಪದ್ಧತಿಯಲ್ಲಿ ಕಲಿತುಕೊಳ್ಳಬೇಕು. ಇಲ್ಲದಿದ್ದರೆ ಅದು ಅರ್ಥವಾಗುವುದೇ ಇಲ್ಲ. ಆದುದರಿಂದ ಭಗವಂತ ನೇರವಾಗಿ ಬ್ರಹ್ಮನಿಗೆ ಉಪದೇಶಿಸಿದ, ಅಥವಾ ಬ್ರಹ್ಮ ನೇರವಾಗಿ ನಾರದರಿಗೆ ಉಪದೇಶಿಸಿದ ಸಂದೇಶವನ್ನು ತಮಗೂ ಪುನರುಚ್ಚರಿಸಲು ಸಾಧ್ಯವಾಗಲೆಂದು ಶುಕಮುನಿಗಳು ಭಗವಂತನ ಅನುಗ್ರಹಕ್ಕಾಗಿ ಪ್ರಾರ್ಥಿಸಿದರು. ಆದುದರಿಂದ ಶುಕಮುನಿಗಳು ವಿವರಿಸಿದ ಸೃಷ್ಟಿಯ ವಿಷಯಗಳು ಲೌಕಿಕರು ಹೇಳುವಂತೆ ಕೇವಲ ತಾತ್ವಿಕ ಸಂಗತಿಗಳಲ್ಲ, ಅವು ಪರಿಪೂರ್ಣವಾಗಿ ಸರಿಯಾಗಿವೆ. ಈ ಸಂದೇಶಗಳನ್ನು ಯಾರು ಕೇಳುತ್ತಾರೋ ಮತ್ತು ಅವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೋ ಅವರಿಗೆ ಲೌಕಿಕ ಸೃಷ್ಟಿಯ ಪರಿಪೂರ್ಣ ಮಾಹಿತಿ ದೊರೆಯುತ್ತದೆ. ಇಲ್ಲಿಗೆ ಶ್ರೀಮದ್ ಭಾಗವತದ 2ನೇ ಸ್ಕಂದದ ಸೃಷ್ಟಿ ಪ್ರಕ್ರಿಯೆ ಎಂಬ 4ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಸೊ ಹೀಗೆ ಶುಕಮುನಿಗಳು ಹೇಳ್ತಾ ಇರೋದು. ಸೊ ಈಗ ನಾನು ಏನೇ ಹೇಳ್ತೇನೆ, ಇದು ಹಿಂದೆ ಬ್ರಹ್ಮದೇವರಿಗೆ ತಿಳಿಸಿದ್ದು. ಸೊ ಮೊದಲಿಗೆ ವೇದ ಜ್ಞಾನವು ಭಗವಂತನಿಂದ ಬ್ರಹ್ಮದೇವರಿಗೆ. ತೇನೇ ಬ್ರಹ್ಮ ಹೃದಯ ಆದಿ ಕವಹೆ. ಸೊ ಹೇಳ್ತಾರೆ, ಬ್ರಹ್ಮನಿಗೆ ಭಗವಂತನು ತನ್ನ ಹೃದಯದಿಂದನೇ ಅವನಿಗೆ ತಿಳಿಸಿದ್ದು ಮೊದಲಿಗೆ ಅಂತ ಹೇಳ್ತಾರೆ ವೇದ ಜ್ಞಾನ. ಸೊ ಪರಮಾತ್ಮನಾಗಿ ಭಗವಂತನಿದ್ದಾನೆ, ಬ್ರಹ್ಮನ ಹೃದಯದಲ್ಲೂ ಕೂಡ ಇದ್ದಾರೆ. ಸೊ ಹಾಗೆ ಭಗವಂತನು ಮೊದಲಿಗೆ ಬ್ರಹ್ಮದೇವರಿಗೆ ತಿಳಿಸಿದ್ದು ಸೊ ವೇದ ಜ್ಞಾನ. ಸೊ ವೇದ ಗರ್ಭ ಅಂತ ಬ್ರಹ್ಮದೇವರಿಗೆ ಹೆಸರು ಇದೆ ಅಂತ ಹೇಳ್ತಾರೆ. ಅಂದ್ರೆ ಅವರು ಹುಟ್ಟಿನಿಂದಲೇ ಅವ್ರಿಗೆ ವೇದ ಜ್ಞಾನ ಭಗವಂತನ ಕೊಟ್ಟದ್ದು. ಹಾಗೆ ಅವ್ರಿಗೆ ಹುಟ್ಟಿನಿಂದಲೇ ವೇದ ಜ್ಞಾನದಿಂದ ತುಂಬಿದ್ದ ಬ್ರಹ್ಮ, ಅದಕ್ಕೆ ವೇದ ಗರ್ಭ ಅಂತ ಕೂಡ ಅವ್ರಿಗೆ ಇನ್ನೊಂದು ಹೆಸರು ಅಂತ ಹೇಳ್ತಾರೆ. ಸೊ ವೇದ ಜ್ಞಾನವನ್ನು ಇದೊಂದು ಶೋಧಿಸುವ ಜ್ಞಾನ ಅಲ್ಲ, ಇದು ಒಂದು ಅವರೋಹ, ತಿಳಿದಿರೋ ವ್ಯಕ್ತಿಯಿಂದ ಬರುವಂತಹ ಜ್ಞಾನ ಇದು ವೇದ ಜ್ಞಾನ. ಸೊ ವೇದ ಅಂದ್ರೇನೆ ಜ್ಞಾನ. ಸೊ ಎಲ್ಲ ಜ್ಞಾನಗಳು ಕೊನೆಗೆ ವೇದದಲ್ಲಿದೆ. ಸೊ ಏನು ನಾವಿಲ್ಲಿ ಶೋಧನೆ ಮಾಡಿದ್ರು ಕೂಡ ಇವತ್ತು ವಿಜ್ಞಾನಿಗಳು ಮೂಲತಃ ಇದೆಲ್ಲವೂ ಕೂಡ ವೇದ ಜ್ಞಾನದಲ್ಲಿ ಭಾಗವಾಗಿದೆ. ಇವಾಗ ಶೋಧನೆ ಮಾಡಿ ವೈದ್ಯರಿದ್ದಾರೆ. ಆದರೆ ಇದು ಜ್ಞಾನ ವೈದ್ಯ ನಮಗೆ ರೋಗದ ನಿವಾರಣೆಗೆ ಮದ್ದು ಇದ್ರ ಬಗ್ಗೆ ಎಲ್ಲ ಆಯುರ್ವೇದ ಜ್ಞಾನ ಇದೆ, ಅದು ಸಂಪೂರ್ಣ ಜ್ಞಾನ. ಸೊ ಈಗ ಕಂಡುಹಿಡಿತಾ ಇರೋ ಶೋಧಿಸುವ ಜ್ಞಾನ ಅದು ಅಪರಿಪೂರ್ಣ. ಅದ್ರಲ್ಲಿ ಒಂದು ಮಾಡಿದ್ರೆ ಇನ್ನೊಂದೇನೋ ಸೈಡ್ ಎಫೆಕ್ಟ್ ಇರುತ್ತೆ, ಇನ್ನೊಂದು ಮಾಡಿದ್ರೆ ಇನ್ನೊಂದೇನೋ ಆಗುತ್ತೆ. ನಮಗೆ ಪರಿಪೂರ್ಣ ಜ್ಞಾನ ಇಲ್ಲ ಇದರಲ್ಲಿ. ಪರಿಪೂರ್ಣ ಜ್ಞಾನ ಬೇಕು ಅಂದ್ರೆ ನಾವು ವೇದ ಜ್ಞಾನವನ್ನ ನಾವು ನೋಡ್ಬೇಕು. ಸೊ ಪ್ರತಿಯೊಂದು ಯಾವುದು ನಾವು ಇವಾಗ ಹೇಳ್ಬೇಕಂದ್ರು ಜ್ಯೋತಿರ್ವೇದ ಅಂದ್ರೆ ನಕ್ಷತ್ರಗಳ ಬಗ್ಗೆ ಎಲ್ಲ ಜ್ಞಾನ. ಮತ್ತೆ ಆಯುರ್ವೇದ, ಜ್ಯೋತಿರ್ವೇದ, ಧನುರ್ವೇದ ಅಂದ್ರೆ ನಮಗೆ ಬೇಕಂತಿರೋ ನಮ್ಮ ರಕ್ಷಣೆಗೋಸ್ಕರ ಇವತ್ತು ಮಿಲಿಟರಿ ಎಲ್ಲ ಶಸ್ತ್ರ. ಸೊ ಇದೆಲ್ಲವೂ ಇದೆ ವೇದಗಳಲ್ಲಿ, ಈ ಜ್ಞಾನ ಕೂಡ ಇದೆ. ಸೊ ಮೂಲವಾಗಿ ಎಲ್ಲ ಜ್ಞಾನನು ವೇದ ಜ್ಞಾನವೇ. ಭಗವಂತನಿಂದಲೇ ಬಂದ ವೇದ ಜ್ಞಾನದಲ್ಲಿ ಇದೆಲ್ಲ ಸಂಪೂರ್ಣವಾಗಿದೆ, ಪರಿಪೂರ್ಣವಾಗಿದೆ. ಸೊ ಇವತ್ತಿಗೆ ನಾವು ಕಂಡಿಡೋದು ಅದು ಅಲ್ಪ ಜ್ಞಾನ, ಅದರದ್ದು ಶೋಧಿಸುವ ಜ್ಞಾನ. ಆದ್ರೆ ಅದು ಸಂಪೂರ್ಣ ಆಗೋದಿಲ್ಲ, ಅದು ಅಪರಿಪೂರ್ಣವಾಗೇ ಇರುತ್ತೆ. ಅದು ಸಿದ್ಧಾಂತಗಳ ರೀತಿಯಲ್ಲೇ ಉಳಿತವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಕೇವಲ ತತ್ವಗಳಿಂದ ಪ್ರಯೋಜನವಿಲ್ಲ. ಜ್ಞಾನವು ನಿಷ್ಠವಾಗಿರಬೇಕು. ಅನೇಕ ಸಂಗತಿಗಳು ಜಟಿಲವಾಗಿರುತ್ತವೆ. ತಿಳಿದವರು ವಿವರಿಸದಿದ್ದರೆ ಅವನ್ನು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ವೈದಿಕ ಜ್ಞಾನ ಕೂಡ ತಿಳಿಯಲು ಬಹಳ ಕಷ್ಟವಾದದ್ದು. ಅದನ್ನು ಮೇಲೆ ವಿವರಿಸಿದ ಗುರುಶ್ಯ ಪರಂಪರೆ ಪದ್ಧತಿಯಲ್ಲಿ ಕಲಿತುಕೊಳ್ಳಬೇಕು. ಇಲ್ಲದಿದ್ದರೆ ಅದು ಅರ್ಥವಾಗುವುದೇ ಇಲ್ಲ. ಸೊ ಆಚಾರ್ಯವಾನ್ ಪುರುಷೋ ವೇದ ಅಂತ ಕೂಡ ಹೇಳ್ತಾರೆ. ಒಬ್ಬ ಆಚಾರ್ಯರು ಅವರ ಆಶ್ರಯ ಪಡೆದಲ್ಲಿ ನಮಗೆ ಈ ವೇದ ಜ್ಞಾನವು ತಿಳಿಯುತ್ತೆ, ಇಲ್ಲಾಂದ್ರೆ ನಮಗೆ ತಿಳಿಯಕ್ಕಾಗುವುದಿಲ್ಲ.
ನೇರವಾಗಿ ನಾನೇ ಓದ್ತೇನೆ, ನಾನೇ ಅರ್ಥ ಮಾಡ್ಕೊಳ್ತೇನೆ, ನಾನೇ ಕಲ್ತ್ಕೊಳ್ತೇನೆ ಅಂದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದು ನಾವೊಬ್ಬ ಆಚಾರ್ಯರ ಆಶ್ರಯ ಪಡೆದು ಅವರ ಮಾರ್ಗದರ್ಶನದಲ್ಲಿ ಇದನ್ನು ಕಲಿಯುವಂಥದ್ದು. ವೇದ ಜ್ಞಾನ ಅನ್ನೋದು ಹಾಗೆ, ಎಂಥ ಜ್ಞಾನ ಅನ್ನೋದು ಅಷ್ಟೇ, ಪರಿಪೂರ್ಣ ಜ್ಞಾನ ಅನ್ನೋದು ಹಾಗೆ, ಅದರ ವಿಧಾನವೇ ಹಾಗೆ. ಆದುದರಿಂದ ಭಗವಂತ ನೇರವಾಗಿ ಬ್ರಹ್ಮನಿಗೆ ಉಪದೇಶಿಸಿದ ಅಥವಾ ಬ್ರಹ್ಮ ನೇರವಾಗಿ ನಾರದರಿಗೆ ಉಪದೇಶಿಸಿದ ಸಂದೇಶವನ್ನು ತಮಗೂ ಪುನರುಚ್ಚರಿಸಲು ಸಾಧ್ಯವಾಗಲೆಂದು ಶುಕಮುನಿಗಳು ಭಗವಂತನ ಅನುಗ್ರಹಕ್ಕಾಗಿ ಪ್ರಾರ್ಥಿಸಿದರು. ಆದುದರಿಂದ ಶುಕಮುನಿಗಳು ವಿವರಿಸಿದ ಸೃಷ್ಟಿಯ ವಿಷಯಗಳು ಲೌಕಿಕರು ಹೇಳುವಂತೆ ಕೇವಲ ತಾತ್ವಿಕ ಸಂಗತಿಗಳಲ್ಲ. ಸೊ ಇಲ್ಲಿ ಏನು ಭಾಗವತದಲ್ಲಿ ನಾವು ಕೇಳ್ತಾ ಇರೋದು ಇದೆಲ್ಲ ಫ್ಯಾಕ್ಟ್ಸ್, ಇದೆಲ್ಲ ನಿಜವಾದ ಸಂಗತಿಗಳು, ಇದು ತಾತ್ವಿಕ ಸಂಗತಿಗಳು. ಆದ್ರೆ ಇಲ್ಲ ಅಂದ್ರೆ ಎಷ್ಟು ನಾವು ಕೇಳೋದು ವಿಜ್ಞಾನಿಗಳು, ಇನ್ನೊಬ್ಬರು, ಅವರೆಲ್ಲರೂ ಕೂಡ ಅದು ಊಹಾಪೋಹ, ಹಾಗಿರ್ಬೋದು. ಒಬ್ಬ ಇವರು ಹೇಳ್ತಾರೆ ವಿಜ್ಞಾನಿಗಳು ಇವತ್ತು, ಇಲ್ಲ ನಾವು ಈ ತರ ಹೇಳ್ತೇವೆ, ಸೃಷ್ಟಿಯಾದದ್ದು ಈ ರೀತಿಯಲ್ಲಿ. ಸೊ ಇನ್ನೊಂದು 2 ದಿವಸಕ್ಕೆ ಇಲ್ಲ ಇನ್ನೊಂದು ತಿಂಗಳಿಗೆ, ಇನ್ನೊಂದು ವರ್ಷದಲ್ಲಿ ಇನ್ನೊಬ್ಬರು ವಿಜ್ಞಾನಿ ಹುಟ್ಟು ಬರ್ತಾರೆ, ಅವ್ರು ಹೇಳ್ತಾರೆ ಇಲ್ಲ ಆ ರೀತಿಯಲ್ಲ, ಅದು ಇನ್ನೊಂದು ರೀತಿ. ಸೊ ಈ ತರ ಅವರ ಸಿದ್ಧಾಂತಗಳು, ಅವರಲ್ಲೇ ಕಲಹ, 1, 2, 3 ಯಾವುದು ಯೋಗ ತಗೊಳ್ಬೇಕಾದ್ರೆ ಒಂದು ಸೃಷ್ಟಿ ಜಗತ್ತು ಸೃಷ್ಟಿ ಆಗೋದು ಅದರ ಬಗ್ಗೆ ಆಗ್ಬೋದು. ಹೀಗೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಒಂದು ಹೇಳ್ತಾರೆ. ಆ ಬಿಗ್ ಬ್ಯಾಂಗ್ ಥಿಯರಿ ಅದರಲ್ಲೇ ಎಷ್ಟೋ ತರಹ ಸಿದ್ಧಾಂತ, ಅದರಲ್ಲಿ ಒಳಗೊಬ್ಬೊಬ್ಬರು ಒಂದೊಂದು ಸಿಗ್ತಾರೆ. ಇಲ್ಲ ಅಂದ್ರೆ ಅವರು ಜೀವಿಗಳು ವಿಕಾಸವಾಗುವುದು ಡಾರ್ವಿನ್ ಸಿದ್ಧಾಂತ ಅಂತ ಹೇಳ್ತಾರೆ. ಸೊ ಅದನ್ನು ನೋಡಿದ್ರೆ ಅದರಲ್ಲೂ ಕೂಡ ಒಂದು ಎಷ್ಟು ವಿಧವಾದ ಅವ್ರು ಹೇಳ್ತಾರೆ. ಒಬ್ಬರು ಮ್ಯೂಟೇಶನ್, ವೇರಿಯೇಷನ್ ಅಂತ, ಇನ್ನೊಬ್ರು ಇಲ್ಲ ನಿಯೋ ಡಾರ್ವಿನಿಸಮ್ ಅಂತ ಒಂದು ಹೇಳ್ತಾರೆ. ಸೊ ಇದರಲ್ಲೂ ಅವರದಲ್ಲಿ ಒಂದು ಒಪ್ಪಂದ, ಒಂದು ಇದು ಇಲ್ಲ ಅವರಲ್ಲಿ ಅವರ ಮಧ್ಯೆನೆ 100,000 ಸಾವಿರಾರು ಬಗೆಯ ವಿವರಣೆಗಳು ಹೇಳ್ತಾರೆ. ಇಲ್ಲ ಇನ್ನೊಂದು ಜೀವಿಗಳ ಸೃಷ್ಟಿ ಹೇಗಾಗುತ್ತೆ, ಕೆಮಿಕಲ್ ಥಿಯರಿ. ಸೊ ಕೆಮಿಕಲ್ ಥಿಯರಿ ಮಿಲ್ಲರ್ ಅಂತ ಯಾರೊಬ್ಬರು, ಅದಕ್ಕೆ ನೊಬೆಲ್ ಪ್ರೈಸ್ ಕೂಡ ಪಡೆದ್ರು. ಸೊ ಹೀಗೆ ಅದ್ರಲ್ಲೂ ಕೂಡ ಇಷ್ಟೆಷ್ಟು ತರ. ಸೊ ಅವರ ಸಿದ್ಧಾಂತಗಳು ಒಂದು ರೀತಿಯಾಗಿಲ್ಲ, ಸಾವಿರ ರೀತಿಯಲ್ಲಿ ಒಬ್ಬೊಬ್ಬರು ಅನ್ಕೊಳ್ಳಾಗೆ. ಕೊನೆಗೆ ಅವ್ರು ಹೇಳ್ತಾರೆ ಯಾವ್ದಾದ್ರು ಒಂದೇ ಸರಿನೇ ಇಲ್ಲ, ಯಥೋಮತ್ ತಥೋಪತ್. ಸೊ ಇದು ನಿಮಗ್ ಸರಿ, ಇದು ನಮಗ್ ಸರಿ. ಸೊ ಆ ರೀತಿಯಲ್ಲಿ ಅವರ ಇದು ನಡೀತು ಇಲ್ಲ. ಈ ಹೇಗೆ ನಡೀತು ಸೃಷ್ಟಿ ಅನ್ನೋದು, ಹೇಗೆ ಭಗವಂತನ ಕಾರ್ಯನಿರ್ವಹಣೆ ನಡೀತಾ ಇದೆ, ಹೇಗೆ ಇದರ ಎಲ್ಲವೂ ಕೂಡ ಭಗವಂತನು ನಿಯಂತ್ರಿಸ್ತಾ ಇದ್ದಾನೆ, ಇದು ಒಂದು ಏನ್ ಹೇಳ್ತಾರೆ, ಇದೊಂದು ತಾತ್ವಿಕ ಸಂಗತಿಗಳು. ಸೊ ಇದನ್ನು ನಾವು ಇಲ್ಲಿ ಈ ರೀತಿಯ ವಿವರಣೆಗಳಿಂದ, ವೇದ ಜ್ಞಾನದಿಂದ, ಆಚಾರ್ಯರ ಮೂಲಕ ಕೇಳಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಸರಿ, ಈ ಸಂದೇಶಗಳನ್ನು ಯಾರು ಕೇಳುತ್ತಾರೋ ಮತ್ತು ಅವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೋ ಅವರಿಗೆ ಲೌಕಿಕ ಸೃಷ್ಟಿಯ ಪರಿಪೂರ್ಣ ಮಾಹಿತಿ ದೊರೆಯುತ್ತದೆ. ಸೊ ಅದೇ ವಿಧಾನ, ಅದು ಬಿಟ್ಟು ನಮಗೆ ವಿಧಾನನೇ ಇಲ್ಲ. ಸೊ ಈ ಅಧ್ಯಾಯ ಮತ್ತೊಮ್ಮೆ ಎಲ್ಲ ಶ್ಲೋಕಗಳು ಒಂದ್ಸಲ ಓದೋಣ ಅನ್ಸುತ್ತೆ. ಯಾಕಂದ್ರೆ ಇದೆಲ್ಲವೂ ಶುಕಮುನಿಗಳ ಪ್ರಾರ್ಥನೆ ಈ ಅಧ್ಯಾಯ. ಸೊ ಇದನ್ನ ತುಂಬಾ ಭಕ್ತರು ಕಂಠಪಾಠ ಕೂಡ ಮಾಡ್ತಾರೆ ಈ ಶ್ಲೋಕಗಳು. ಸೊ ಶ್ಲೋಕ 12ರಿಂದ ಯಾರಾದ್ರೂ ಓದ್ತೀರಾ ಶ್ಲೋಕ? ಪ್ರಭುಜಿ ಇಲ್ಲ, ಯಾರಾದ್ರೂ ಬರೀ ಶ್ಲೋಕ ಓದ್ಬೋದು. ಶ್ಲೋಕ ಮತ್ತೆ ಅನುವಾದ ಶ್ಲೋಕ ಯಾರಾದ್ರೂ ಒಬ್ರು ಓದಿ. ಓದ್ತೀನಿ. ಶ್ರೀ ಶುಕ ಉವಾಚ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸಮದ್ಭವಸ್ಥಾನಿ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ಮೋಹಿತೇಹಿನ ಮಂತರ್ಭವಾಯ ಅನುಪಲಕ್ಷ ವರ್ತನೆ. ಅನುವಾದನ ಓದ್ಬಿಡಿ ಮಾತಾಜಿ. ಹೌದಿ. ಶುಕಮುನಿಗಳು ನುಡಿದರು, ಲೌಕಿಕ ಪ್ರಪಂಚದ ಸೃಷ್ಟಿಗಾಗಿ ಪ್ರಕೃತಿಯ ತ್ರಿಗುಣಗಳನ್ನು ಅಂಗೀಕರಿಸುವ ದೇವೋತ್ತಮ ಪರಮ ಪುರುಷನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ.
ಪ್ರತಿಯೊಬ್ಬರ ದೇಹದಲ್ಲಿಯೂ ನೆಲೆಸಿರುವ ಅವನೇ ಪೂರ್ಣ ಅಖಂಡ ಸ್ವರೂಪಿ. ಅವನ ರೀತಿಗಳು ಅಚಿಂತ್ಯ. ಹರೇ ಕೃಷ್ಣ. ಎಲ್ಲರೂ ಬೇರೆ ಯಾರೊಬ್ರು ಓದ್ತಿರೋ ಅವರು ಒಂದು ಶ್ಲೋಕ ಮತ್ತೆ ಅನುವಾದ ಕೂಡ ಓದ್ಬೋದು. ಎಲ್ಲ ಓದೋಣ ಅಧ್ಯಾಯ ಆಯ್ತು. ಹರೇ ಬೇರೆಯವ್ರೆಲ್ಲ ಕೃಷ್ಣ mute ಪ್ರಭುಜಿ. ಮಾಡ್ಕೊಳ್ಳಿ. ಸುಲತ ಮಾತಾಡಿ. ಹರೇ ಕೃಷ್ಣ ಎಲ್ಲಿ? ಓಕೆ ಓಕೆ. ಶ್ಲೋಕ 13 ಬ್ಲಾಕ್ ಸ್ಪಾಟ್ ಬಂತು. ಭೂಯೋ ನಮಃ ಸದ್ವೃಜಿನಚ್ಚಿದೇ ಸತಾಂ ಅಸಂಭವಾಯ ಅಖಿಲ ಸತ್ವಮೂರ್ಧೈ ಪುಂಸಾಂ ಪುನಃ ಪಾರಹಂಸ್ಯ ಆಶ್ರಮೆ ವ್ಯವಸ್ಥಿತಾನಾಂ ಅನುಮೃಗ್ಯಾದಾಶುಷೇ. ಅನುವಾದ: ಪುಣ್ಯವಂತ ಭಕ್ತರನ್ನು ಸಕಲ ದುಃಖಗಳಿಂದ ವಿವೇಚನೆಗೊಳಿಸುವ, ಭಕ್ತರಲ್ಲದ ಅಸುರರ ನಾಸ್ತಿಕ ಮನೋಭಾವದ ಹೆಚ್ಚಳವನ್ನು ನಾಶಗೊಳಿಸುವ ಸಂಪೂರ್ಣ ಅಸ್ತಿತ್ವದ ದಿವ್ಯ ರೂಪಕ್ಕೆ ನಾನು ಮತ್ತೊಮ್ಮೆ ಗೌರವಪೂರ್ವಕವಾಗಿ ನಮಸ್ಕರಿಸುತ್ತೇನೆ. ಅವನು ಪರಮಹಂಸ ಪದದಲ್ಲಿರುವ ಆಧ್ಯಾತ್ಮವಾದಿಗಳಿಗೆ ಅವರ ವಿಶಿಷ್ಟ ಗತಿಗಳನ್ನು ನೀಡುತ್ತಾನೆ. ಹರೇ ಕೃಷ್ಣ. ಚಂದ್ರಕಲಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನಮೋ ನಮಸ್ತೆ ಸೃಷ್ಟಿ ಭಾಷಭಾಯ ಸ್ವಾತತಾಂ ವಿದೂರ ಕಷ್ಟಾಯ ಮುಹ ಗುರು ಯೋಗಿನಾಂ ನಿರಸ್ತ ಸಾಮ್ಯಾತಿಶೇಯನ ರಾಧಸ ಸ್ವದಾಮನಿ ಬ್ರಹ್ಮಣಿ ರಂಸತೆ ನಮಃ. ಅನುವಾದ: ಯದುವಂಶ ಜನರ ಸಂಗಾತಿಯಾಗಿರುವ ಹಾಗೂ ಭಕ್ತರಲ್ಲದವರಿಗೆ ನಿಗೂಢವಾಗಿ ಭಗವಂತನು ನಾನು ಗೌರವಪೂರ್ವಕ ನಮಸ್ಕರಿಸುತ್ತೇನೆ. ಅವನು ಲೌಕಿಕ ಮತ್ತು ಆಧ್ಯಾತ್ಮಿಕ ಲೋಕವೆರಡು ಪರಮ ಭೋಕ್ತಾರ. ಆದರೂ ಅವನು ಆಧ್ಯಾತ್ಮಾಕಾಶದಲ್ಲಿರುವ ಸ್ವಧಾಮದಲ್ಲಿ ವಿವರಿಸುತ್ತಾನೆ. ಅವನಿಗೆ ಸಮಾನರಾದರೂ ಯಾರೂ ಇಲ್ಲ, ಏಕೆಂದ್ರೆ ಅವನು ಲೋಕತರ ಸಮೃದ್ಧಿ ಅಮೇಯವಾದದ್ದು. ಹರೇ ಕೃಷ್ಣ ಪ್ರಭುಜಿ. 15 ವಿಮಲಾ ಗೋಪಾಲಕೃಷ್ಣ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಯಸ್ಮಿನ್ ಕನ್ಯ ಯಸ್ಮರಣಂ ಯದೀಕ್ಷಣಂ ಯದ್ವನಂ ಯಸ್ಮರಣಂ ಯದರ್ಹರಣಂ ಲೋಕಸ್ಯ ಸದ್ಯ ವಿದೂನತಿ ಕಲ್ಮಷಂ ತಸ್ಮೈ ಸುಭದ್ರ ಶ್ರಮಸೆ ನಮೋ ನಮಃ. ಅನುವಾದಗಳು: ಯಾರ ಕೀರ್ತನೆ, ಸ್ಮರಣೆ, ದರ್ಶನ, ಪ್ರಾರ್ಥನೆ, ಶ್ರವಣ ಮತ್ತು ಪೂಜೆಯ ಕರ್ತೃವಿನ ಸಕಲ ಪಾಪಗಳನ್ನು ಕೂಡಲೇ ತೊಳೆದು ಬಿಡುವರೋ ಆ ಸಕಲ ಮಂಗಳ ಗಾತ್ರನಾದ ಭಗವಾನ್ ಶ್ರೀಕೃಷ್ಣನಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ. 16 ಅಲ್ಲ, 16 ಸುಮತಿ ಭಟ್ ಮಾತಾಡಿ. ವಿಚಕ್ಷಣಾಯಾಚರಣೋಪಾದ ನಾಸಾದ್ ಸಂಗಂ ವ್ಯವಸ್ದ್ಯೋಭಯ ತೋಂತರಾತ್ಮನಃ ವಿದಂತಿ ಹಿ ಬ್ರಹ್ಮಗತಿಂ ಗತ ಕ್ಷಮಾ ತಸ್ಮೈ ಸುಭದ್ರಶ್ರವಸೆ ನಮೋ ನಮಃ. ಅನುವಾದ: ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಪ್ರಭುಜಿ ಬಂದಿದೆ ನೋಡಿ ಮಾತಾಜಿ. ಮಾತಾಜಿ ಕಾಣಿಸ್ತಿಲ್ವಾ? ಬಂದಿದೆ ನೋಡಿ. ಸರ್ವಮಂಗಳ ಮಾತಾಜಿ ನಾವು ಓದ್ಬೋದಾ ಮಾತಾಜಿ? ಓದಿ ಓದಿ. ಸರ್ವಮಂಗಳಮಯನಾದ ಮತ್ತೆ ಸರ್ವಮಂಗಳಮಯನಾದ ಭಗವಾನ್ ಶ್ರೀ ಕೃಷ್ಣನಿಗೆ ಮತ್ತೆ ಮತ್ತೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ.
ಮಹಾನ್ ಬುದ್ಧಿಜೀವಿಗಳು ಕೇವಲ ಅವನ ಪಾದ ಕಮಲಗಳಿಗೆ ಶರಣಾಗುವ ಮೂಲಕ ಪ್ರಸ್ತುತ ಮತ್ತು ಭಾವಿ ಜೀವನಗಳ ಎಲ್ಲ ವ್ಯಾಮೋಹಗಳಿಂದ ಮುಕ್ತರಾಗುತ್ತಾರೆ. ಅವರು ಯಾವುದೇ ಕಷ್ಟ ಕಾರ್ಪಣ್ಯಗಳಿಲ್ಲದೆ ಆಧ್ಯಾತ್ಮಿಕ ಅಸ್ತಿತ್ವದೆಡೆಗೆ ಸಾಗುತ್ತಾರೆ. ಹರೇ ಕೃಷ್ಣ ಪ್ರಭುಜಿ, ನಿಮ್ ಕೇಳದೆ ಓದಿದೆ, ಕ್ಷಮಿಸಿ ಪ್ರಭುಜಿ. ವಿಮಲಾ ರಾಜ್ HP 17 ಓದಿ. ಕಾಣಿಸ್ತಾ ಇಲ್ಲ ಮಾತಾಜಿ. ಮಾತಾಜಿ ನಮ್ ಕನೆಕ್ಷನ್ ಹೋಗ್ಬಿಡ್ತು. ಮಳೆ ಮಾತಾಜಿ ಕಾಣಿಸ್ತಾ ಇಲ್ಲ ಅದು ಕ್ಲಿಯರ್ ಆಗಿ. ಪ್ರಭುಜಿ ಮಾತಾಜಿ. ತಪಸ್ವಿನೋ ದಾನಪಾರ ಯಶಸ್ವಿನೋ ಮನಸ್ಸಿನೋ ಮಂತ್ರವಿದೋ ಸರ್ವಮಂಗಳ ನ ವಿದಂತಿ ವಿನಾ ಯದ ಪರಣಂ ತಸ್ಮೈ ಸುಭದ್ರಶ್ರಮತ್ಸೆ ನಮೋ ನಮಃ. ಅನುವಾದ: ಸರ್ವಮಂಗಳ ಮೂರ್ತಿಯಾದ ಭಗವಾನ್ ಶ್ರೀಕೃಷ್ಣನಿಗೆ ಮತ್ತೆ ಮತ್ತೆ ನನ್ನ ಗೌರವ ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಏಕೆಂದರೆ ಮಹಾನ್ ವಿದ್ವಾಂಸರಾದ ತಪಸ್ವಿಗಳು, ಮಹಾನ್ ದಾನಿಗಳು, ಮಹಾನ್ ಕೀರ್ತಿಶಾಲಿಗಳಾದ ಕರ್ಮವಾಹಕನು, ಮಹಾನ್ ದಾರ್ಶನಿಕರು ಹಾಗೂ ಯೋಗಿಗಳು, ಮಹಾನ್ ವೇದ ಮಂತ್ರ ಪಾಠಕರು ಮತ್ತು ವೇದ ತತ್ವದ ಮಹಾನ್ ಅನುಯಾಯಿಗಳು ತಮ್ಮ ಮಹಾನ್ ಗುಣಗಳನ್ನು ಭಗವಂತನಿಗೆ ಅರ್ಪಿಸಿದ ಹೊರತು ಯಾವ ಫಲಪ್ರದ ಪರಿಣಾಮವನ್ನು ಪಡೆಯಲಾಗದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 18 ಶ್ವೇತಾ ಕುಲಕರ್ಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಕಿರುತ ಹೂಣಾಂಧ್ರ ಪುಲಿಂದ ಬರಬರಲ್ಲ. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಷ ಅಭೀರ ಶುಂಭ ಯುವನಾಃ ಕಸಾದಯಃ ಏನ್ಯ ಚ ಪಪಾ ಯದ ಪಾಶ್ರಯಾಶ್ರಯಾಃ ಶುದ್ಧಂತಿ ತಸ್ಮೈ ಪ್ರಭು ವಿಷ್ಣುವೇ ನಮಃ. ಮೇಲೆ ಮಾಡಿ. ಅಯ್ಯ ಮತ್ತೆ ಹೋಗಿ. ಕಿರಾತ ಹೂಣ ಆಂಧ್ರ ಪುಲಿಂದ ಪುಲ್ಕಷ ಅಬೀರ ಶುಭ್ರ ಯುವನ ಕಸ ಜನಾಂಗದ ಸದಸ್ಯರು ಮತ್ತು ಪಾಪ ಕಾರ್ಯದಲ್ಲಿ ಆಸಕ್ತರಾದ ಇತರರು ಪರಮಶಕ್ತನಾದ ಭಗವಂತನ ಭಕ್ತರನ್ನು ಆಶ್ರಯಿಸಿ ಪುನೀತರಾಗಬಹುದು. ಅವನಿಗೆ ತನ್ನ ಗೌರವ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. 19 ವೀಣಾಗೌಡ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸ ಏಷ ಆತ್ಮಾವತಾಮದೀಶ್ವರ ಸ್ತ್ರಯೀಮಯೋ ಧರ್ಮಮಯಸ್ತಪೋ ಮಹಯ. ಬ್ಲರ್ ಆಗ್ತಾ ಇದೆ ಮಾತಾಜಿ ಅದು. ಅದನ್ನ ಸ್ವಲ್ಪ ನೀವು ಜೂಮ್ ಮಾಡ್ಕೋಬೇಕು. ಸ್ವಲ್ಪ ಬೆರಳಲ್ಲಿ ಇದ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗುತ್ತೆ. ಬಂತು. ಗತವ್ಯದಿ ಕೈರಜಶಂಕರಾದಿಭಿ ವಿಕಕ್ಷ್ಯ ಲಿಂಗೋ ಭಗವಾನ್ ಪ್ರಸೀದತಾಂ ತ ಅವನು ಏಷ್ಯಃ. ಅನುವಾದ ಓದ್ಬೇಕಾ ಮಾತಾಜಿ? ಹೌದು, ಅನುವಾದ ಓದಿ. ಅವನು ಆತ್ಮ ಸಾಕ್ಷಾತ್ಕಾರ ಹೊಂದಿದ ಸಮಸ್ತ ಆತ್ಮರ ಪರಮಪ್ರಭು ಪರಮಾತ್ಮ. ಅವನೇ ವೇದಗಳು, ಧರ್ಮಶಾಸ್ತ್ರಗಳು ಹಾಗೂ ತಪಸ್ಸುಗಳ ಸಾಕಾರ ರೂಪ. ಅವನು ಬ್ರಹ್ಮ ಮತ್ತು ಶಿವನಿಂದ ಹಾಗೂ ಎಲ್ಲಾ ಸೋಗುಗಳಿಗೆ ಅತೀತರಾದವರಿಂದ ಪೂಜಿತನಾದವನು. ಹೀಗೆ ಭಯಭಕ್ತಿಯಿಂದ ಪೂಜಿತನಾದ ಪರಮಾತ್ಮರನು ನನ್ನನ್ನು ಅನುಗ್ರಹಿಸಲಿ. ಭಾವಾರ್ಥ: ದೇವೋತ್ತಮ ಪರಮ ಮಾತಾಜಿ ಅಷ್ಟೇ ಸಾಕು. ಸರಿ ಮಾತಾಜಿ. ಶ್ರೇಯ ಪತಿರ್ಯಜ್ಞಪತಿ ಪ್ರಜಾಪತಿ. ಬೇಡ ಮಾತಾಜಿ ಬೇಡ. 20 ಶ್ರೀಧರ ಭಟ್ ಪ್ರಭುಜಿ. ಶ್ರೀಧರ್ ಭಟ್. ಹರೇ ಕೃಷ್ಣ. ಶ್ರಿಯಪತಿರ್ಯಜ್ಞಪತಿ ಪ್ರಜಾಪತಿ ಧಿಯಾಂ ಪತಿರ್ಲೋಕಪತಿರ್ಗಣಾಪತಿ ಪತಿರ್ಗತಿಶ್ಚಾಂದಕ ವೃಷ್ಟಿ ಸಾತ್ವತಾಂ ಪ್ರಸೀದತಾಂ ಮೇ ಭಗವಾನ್ ಸತಾಂ ಪತಿ. ಸಕಲ ಭಕ್ತರ ಆರಾಧ್ಯ ದೇವತೆಯಾದ ಯದು, ಅಂಧಕ ಮತ್ತು ವೃಷ್ಣಿವಂಶದ ಎಲ್ಲ ರಾಜರ ರಕ್ಷಕ
ಮತ್ತು ಕೀರ್ತಿವರ್ಧಿತನಾದ ಸಕಲ ಲಕ್ಷ್ಮಿಯರ ಪತಿಯಾದ ಎಲ್ಲ ಯಜ್ಞಗಳ ಯಜಮಾನನಾದುದರಿಂದ ಎಲ್ಲ ಜೀವಿಗಳಿಗೆ ನಾಯಕನಾದ ಸಕಲ ಬುದ್ಧಿ ನಿಯಾಮಕನಾದ ಆಧ್ಯಾತ್ಮಿಕ ಹಾಗೂ ಲೌಕಿಕ ಲೋಕಗಳೆಲ್ಲದರ ಒಡೆಯನಾದ ಭೂಮಿಯ ಮೇಲೆ ಶ್ರೇಷ್ಠ ಅವತಾರನಾದ ಸಮಸ್ತದಲ್ಲೂ ಶ್ರೇಷ್ಠನಾದ ಭಗವಾನ್ ಕೃಷ್ಣನು ನನ್ನ ಮೇಲೆ ಅನುಗ್ರಹ ತೋರಲಿ. ಹರೇ ಕೃಷ್ಣ. ಹರೇ ಕೃಷ್ಣ. ರೂಪಾ ಶಂಕರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. 21. ಯದಂಗ್ರ್ಯ ವಿದ್ಯಾಸನಮಾದಿದೌತಯ ಧಿಯಾನುಪಶ್ಯಂತಿ ಹಿ ತತ್ವಮಾತ್ಮನಃ ವದಂತಿ ಚೈತತ್ ಕವಯೋ ಯಥಾರುಚಂ ಸಮೇ ಮುಕುಂದೋ ಭಗವಾನ್ ಪ್ರಸೀದತಾಂ. ಅನುವಾದ ಓದಿ. ದೇವೋತ್ತಮ ಪುರುಷ ಶ್ರೀಕೃಷ್ಣನೇ ಮುಕ್ತಿದಾತ. ಆಚಾರ್ಯರ ಉದಾಹರಣೆಯನ್ನೇ ಅನುಸರಿಸಿ ಪ್ರತಿಕ್ಷಣವು ಭಗವಂತನ ಪಾದಕಮಲಗಳನ್ನು ಧ್ಯಾನ ಮಾಡುತ್ತಾ ಸಮಾಧಿ ಸ್ಥಿತಿಯಲ್ಲಿರುವ ಭಕ್ತನು ಪರಮ ಸತ್ಯವನ್ನು ಕಾಣಬಹುದು. ಮನಸ್ಸಿನಲ್ಲಿಯೇ ಊಹಾತ್ಮಕ ಚಿಂತನೆಗಳನ್ನು ಮಾಡುವ ವಿದ್ವಾಂಸರಾದರೂ ತಮ್ಮ ಇಚ್ಛೆಗೆ ಬಂದಂತೆ ಅವನನ್ನು ಕಲ್ಪಿಸಿಕೊಳ್ಳುತ್ತಾರೆ. ಭಗವಂತನು ನನ್ನ ಪ್ರಸನ್ನನಾಗಿರಲಿ. ಹರೇ ಕೃಷ್ಣ. ಹರೇ ಮಾತಾ. ಹರೇ ಕೃಷ್ಣ. 22 ನಿರ್ಮಲಾ ಹೆಗ್ಡೆ ಓದ್ತೀರಾ ಮಾತಾಜಿ? ಕೃಷ್ಣ ಕೃಷ್ಣ 22 ಪ್ರಚೋದಿತಾಯೇನ ಪುರಾ ಸರಸ್ವತಿ ವಿತನ್ವತಾಜಸ್ಯ ಸತಿಂ ಸ್ಮೃತಿಂ ಹೃದಿ ಸ್ವಲಕ್ಷಣ ಪ್ರಾಂಧುರಭೂತ್ ಕಿಲಾಶ್ಯತಃ ಸಮೇ ಋಷೀಣಾಂ ವೃಷಭಾ ಪ್ರಸೀದತಾಂ. ಅನುವಾದ. ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮನ ಹೃದಯದೊಳಗಿನಿಂದ ಅವನ ಶಕ್ತಿಭರಿತ ಜ್ಞಾನವನ್ನು ಸಂವರ್ಧಿಸಿದ ಸೃಷ್ಟಿಯ ಮತ್ತು ಜ್ಞಾನದ ಪೂರ್ಣ ಅರಿವನ್ನು ಅವನಿಗೆ ನೀಡಿದ ಬ್ರಹ್ಮನ ಬಾಯಿಂದ ಉದಿಸಿದಂತೆ ತೋರಿದ ಹೇ ನನ್ನ ಪ್ರಭುವೇ ನನ್ನಲ್ಲಿ ಪ್ರಸನ್ನನಾದ. ಹರೇ ಕೃಷ್ಣ. ಧನ್ಯವಾದ. 23 ಅರುಂಧತಿ ರಾವ್ ಮಾತಾಜಿ. ಹರೇ ಕೃಷ್ಣ. ಭೂತೈರ್ಮಹದ್ಭಿರ್ಯ ಇಮಾಂ ಪುರೋ ವಿಭುಃ ನಿರ್ಮಾಯ ಶೇತೆ ಯದಮೂಷು ಪುರುಷಾಃ ಭುಂಕ್ತೆ ಗುಣಾನ್ ಷೋಡಶಾತ್ಮಕಃ ಸೋಲಂಕೃಶಿಷ್ಟ ಭಗವಾನ್ ವಚಾಂಸಿ ಮೇ. ಅನುವಾದ. ಬ್ರಹ್ಮಾಂಡದೊಳಗೆ ಪವಡಿಸಿ ಮೂಲ ಧಾತುಗಳಿಂದ ಲೌಕಿಕವಾಗಿ ಸೃಷ್ಟಿಯಾದ ಶರೀರಗಳ ಚೇತನವನ್ನು ನೀಡುವ ತನ್ನ ಪುರುಷಾವತಾರದಲ್ಲಿ ತಾನು ಸೃಷ್ಟಿ ಮಾಡಿದ 16 ಲೌಕಿಕ ಗುಣಗಳಿಗೆ ಜೀವಿಗಳನ್ನು ಅಧೀನಪಡಿಸುವ ದೇವೋತ್ತಮ ಪರಮ ಪುರುಷನು ಪ್ರಸನ್ನನಾಗಿ ನನ್ನ ವಚನಗಳನ್ನು ಅಲಂಕರಿಸಲಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. 24 ಗೀತಾ ಮೋಹನ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ವೇದಸೆ ಪಪುರ್ಜ್ಞಾನಮಯಂ ಸೌಮ್ಯ ಯನ್ಮಾಕಾಂಬುಜಹಾಸನಂ. ಅನುವಾದ. ವೇದ ಸಾಹಿತ್ಯವನ್ನು ರಚಿಸಿದ ವಾಸುದೇವನ ಅವತಾರವಾದ ಶೀಲಾವೇದ ವ್ಯಾಸರಿಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳು. ಶುದ್ಧ ಭಕ್ತರು ಭಗವಂತನ ಮುಖ ಕಮಲದಿಂದ ಹೊಮ್ಮುವ ದಿವ್ಯ ಜ್ಞಾನವೆಂಬ ಅಮೃತವನ್ನು ಪಾನ ಮಾಡುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. 25 ಶಿಲ್ಪಾ ನವೀನ್ ಓದ್ತೀರಾ ಮಾತಾಜಿ? ಏತದೇವಾತ್ಮ ಭೂರಾಜನ್ ನಾರದಾಯೇ ವಿಪೃಚ್ಯತೆ ವೇದಗರ್ಭೋಚ್ಚ ವಿದ್ಯಾತ ಸಾಕ್ಷಾತ್ಮನಃ. ಅನುವಾದ. ಪ್ರಿಯದೊರೆಯೇ ಮೊದಲ ಹುಟ್ಟಿದವನು ಬ್ರಹ್ಮ. ಹುಟ್ಟಿನಿಂದಲೇ ವೇದ ಜ್ಞಾನದಿಂದ ತುಂಬಿದ್ದ ಬ್ರಹ್ಮ ಭಗವಂತನ ಸ್ವಂತ ಮಗ. ಅವನಿಗೆ ಭಗವಂತ ನೇರವಾಗಿ ವೇದವನ್ನು ಉಪದೇಶಿಸಿದ. ಪ್ರಶ್ನೆ ಕೇಳಿದ ನಾರದರಿಗೆ ಬ್ರಹ್ಮ ಕೂಡ ಅದೇ ಕ್ರಮದಲ್ಲಿ ವೇದವನ್ನು ಕುರಿತು ಹೇಳಿದ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ನಾಳೆನೂ ಮತ್ತೊಮ್ಮೆ ಓದ್ಬೋದು. ನಾವು ಯಾರು ಚೆನ್ನಾಗಿ ಕಲ್ತ್ಕೊಂಡ್ ಬಂದ್ರೆ ಎಲ್ಲ ಶ್ಲೋಕನೂ ಓದ್ಬೋದು. 15ಕ್ಕೆ ನೋಡೋಣ. ನಾಳೆ ಒಂದ್ಸಲ ನಾಳೆ 5ನೇ ಅಧ್ಯಾಯನೂ ಸ್ಟಾರ್ಟ್ ಮಾಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.